ದೇವರ ಪದ ತಲಕ್ಕೆ ನಮಸ್ಕರಿಸ್ತಾ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆ, ನೃತ್ಯೋಪಾಸನ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ಹಾಗೂ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇದರ ಸಹಯೋಗದೊಂದಿಗೆ ನಡೀತಾ ಇರುವಂತಹ ಗಡಿ ಸಂಸ್ಕೃತಿ ಉತ್ಸವ ಕಲಾರ್ಣವ 2025. ಬಂಧುಗಳೇ, ನೃತ್ಯೋಪಾಸನ ಕಲಾ ಕೇಂದ್ರ ಮಾಡಿರುವಂಥ ಗುರುತರವಾದಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ನೆನಪಿಸಿಕೊಳ್ಳಬಹುದಾದಂಥ ಕಾರ್ಯಕ್ರಮ ಈ ಕಲಾರ್ಣವ 2025. ವಿಶೇಷವಾಗಿ ಉಲ್ಲೇಖ ಮಾಡಲೇಬೇಕಾದಂಥದ್ದು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು. ಕರ್ನಾಟಕದ ಗಡಿ ಭಾಗಗಳಲ್ಲಿನ ಸಂಸ್ಕೃತಿಯನ್ನು ಮತ್ತಷ್ಟು ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ, ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡುವಂಥ ದೃಷ್ಟಿಯಲ್ಲಿ, ಕಲೆಯನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಸಂಯೋಜನೆಯನ್ನು ಮಾಡುವುದರ ಜೊತೆಗೆ ಸಹಕಾರವನ್ನು ನೀಡ್ತಾ ಬರುವಂಥ ಸಂಸ್ಥೆ ಇದು. ವಿಶೇಷವಾಗಿ ನೃತ್ಯೋಪಾಸನ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ವಿದುಷಿ ಶಾಲಿನಿ ಆತ್ಮಭೂಷಣ್ ಅವರ ನೇತೃತ್ವದಲ್ಲಿ ಕಳೆದ 20 ವರ್ಷಗಳಿಂದ ಪುತ್ತೂರು ಹಾಗೂ ಪುತ್ತೂರಿನ ಆಸುಪಾಸಿನ ಹಲವಾರು ಕೇಂದ್ರಗಳಲ್ಲಿ ವಿಟ್ಲ, ಬೆಳ್ಳಾರೆ, ಸುಬ್ರಹ್ಮಣ್ಯ, ಕಡಬ, ಬೆಳ್ತಂಗಡಿ, ಮಂಗಳೂರು ಹಾಗೆ ಹಲವಾರು ಕಡೆಗಳಲ್ಲಿ ಸುಮಾರು 1000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೃತ್ಯ ಪ್ರಕಾರವನ್ನು ಹೇಳಿಕೊಡುವುದರ ಜೊತೆಗೆ ದೇಶದ ಹಲವಾರು ಕಾರ್ಯಕ್ರಮಗಳಲ್ಲಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ನೀಡಿದಂಥ ಹೆಗ್ಗಳಿಕೆ ನೃತ್ಯೋಪಾಸನ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ಇದರದ್ದು. ಕಳೆದ 20 ವರ್ಷಗಳಲ್ಲಿ ಸಂಸ್ಥೆಯಿಂದ ಹೊರಬಂದಂಥ ಹಲವಾರು ವಿದ್ಯಾರ್ಥಿಗಳು ವಿದ್ವತ್ ಪ್ರತೀಕ್ಷೆಯನ್ನು ಮುಂದುವರಿಸಿ ಜೊತೆಗೆ ತಾವೇ ಸ್ವಯಂ ನೃತ್ಯ ಗುರುಗಳಾಗಿ ಮೂಡಿ ಬಂದಿರುವುದು ಕೂಡ ಇಲ್ಲಿ ಉಲ್ಲೇಖನೀಯ. ವಿಶೇಷವಾಗಿ ನಾವು ಉಲ್ಲೇಖ ಮಾಡಲೇಬೇಕು, ಇದು ಸಂಸ್ಥೆಯ ಹೆಗ್ಗಳಿಕೆ ಅಲ್ಲ, ಜನಮಾನಸಕ್ಕೆ ಖಂಡಿತವಾಗಿ ಮಾದರಿಯಾಗಬಲ್ಲಂತಹ ಒಂದು ವಿಶೇಷವಾದಂಥ ವ್ಯವಸ್ಥೆ ಕೂಡ ನೃತ್ಯೋಪಾಸನ ಕಲಾ ಅಕಾಡೆಮಿ ಮಾಡ್ತಾ ಬರ್ತಾ ಇದೆ. ನೃತ್ಯ ಪೋಷಣ ಅನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ವಿಶೇಷವಾಗಿ ಯಾರು ನೃತ್ಯ ಪ್ರಕಾರಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದು ಹಣಕಾಸಿನ ತೊಂದರೆಯಿಂದ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸಂಪೂರ್ಣವಾಗಿ ಉಚಿತ ನೃತ್ಯ ಶಿಕ್ಷಣವನ್ನು ಕೂಡ ಈ ಸಂಸ್ಥೆ ನೀಡ್ತಾ ಬರ್ತಾ ಇದೆ. ಜೊತೆಗೆ ಹಲವಾರು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿರುವುದರ ಜೊತೆಗೆ ವಿಶೇಷವಾಗಿ ಶಾಲಿನಿ ಆತ್ಮಭೂಷಣ್ ಅವರು ಕೂಡ ಹಲವಾರು ಪ್ರಶಸ್ತಿಗೆ ಭಾಜನರಾದವರು. ಈ ನೃತ್ಯೋಪಾಸನ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ಇದರ ವಿಶೇಷ ನೇತೃತ್ವದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇದರ ವಿಶೇಷವಾದಂತಹ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಸಂಪನ್ನಗೊಳ್ತಾ ಇದೆ. ಬಂಧುಗಳೇ, ಕಲೆ ಅನ್ನುವಂಥದ್ದು ಜನಮಾನಸದ ಒಂದು ಹೆಮ್ಮೆ. ಈ ದೃಷ್ಟಿಯಿಂದ ಈ ಸಭಾ ಕಾರ್ಯಕ್ರಮವನ್ನು ಇದೀಗ ನಾವು ಮುಂದುವರಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನವನ್ನು ನೀಡಲಿರುವಂತಹ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಗಳು ಎಡನೀರು ಮಠ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ನೃತ್ಯೋಪಾಸನ ಕಲಾ ಕೇಂದ್ರ ಇದರ ನೃತ್ಯ ಗುರುಗಳಾಗಿರುವಂಥ ವಿದುಷಿ ಶಾಲಿನಿ ಆತ್ಮಭೂಷಣ್ ಹಾಗೂ ಶ್ರೀಯುತ ಆತ್ಮಭೂಷಣ್ ಅವರನ್ನು ವೇದಿಕೆಗೆ ಕರೆತರಬೇಕಾಗಿ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆಗೆ ಉಪಸ್ಥಿತರಿರುವಂತಹ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಈಶ್ವರ ಭಟ್ ಪಂಜುಗುಡ್ಡೆ, ಅದೇ ರೀತಿ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪುತ್ತೂರು ಉಮೇಶ್ ನಾಯಕ್ ಹಾಗೂ ವಿದುಷಿ ಶ್ರೀಮತಿ ಶಾಲಿನಿ ಆತ್ಮಭೂಷಣ್ ನೃತ್ಯ ಗುರುಗಳು ನೃತ್ಯೋಪಾಸನ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ಗೌರವಪೂರ್ವಕವಾಗಿ ಕೇಳ್ಕೊಳ್ತಾ ಶಿವಕುಮಾರ್ ರೈ ಅವರು ನಮ್ಮ ಜೊತೆಗೆ ಇನ್ನೇನು ಸೇರಿಕೊಳ್ಳುವವರಿದ್ದಾರೆ. ಎಲ್ಲರ ಘನ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ನೆನಪಿಸ್ಕೊಳ್ತಾ ಎಲ್ಲ ಶ್ರೀಯುತರುಗಳು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೃತ್ಯೋಪಾಸನ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ಇದರ ವಿದ್ಯಾರ್ಥಿಗಳಿಂದ ಇದೀಗ ನಾಡಗೀತೆಯ ಪ್ರಸ್ತುತಿ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಳಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ.
ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ, ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ, ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ, ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಮ್ಮ ಜೊತೆಗೆ ಉಪಸ್ಥಿತರಿರುವಂತಹ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಯವರಿಗೆ ಶಾಲಿನಿ ಆತ್ಮಭೂಷಣ್ ಹಾಗೂ ಆತ್ಮಭೂಷಣ್ ದಂಪತಿ ಗೌರವ ಸಮರ್ಪಣೆಯನ್ನು ಮಾಡಿ ಆಶೀರ್ವಚನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಾಂಸ್ಕೃತಿಕವಾಗಿ ಎಲ್ಲ ಕಲಾ ಪ್ರಕಾರಗಳನ್ನು ಪೋಷಿಸ್ತಾ ನಮ್ಮೆಲ್ಲರಿಗೆ ಒಂದು ಹೆಮ್ಮೆಯ ಮಠವಾಗಿ ಇರುವಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಗುರುಗಳ ಆಶೀರ್ವಚನ ಮುಂದಕ್ಕೆ ನಮಗೆಲ್ಲರಿಗೂ ದೊರೀಲಿಕ್ಕಿದೆ. ಅವರ ಸದಾ ಆಶೀರ್ವಾದ ಈ ಸಂಸ್ಥೆಯ ಮೇಲೆ ಇರಲಿ ಅನ್ನುವಂತಹ ಅನುಗ್ರಹಪೂರ್ವಕವಾದಂತಹ ಬೇಡಿಕೆಯೊಂದಿಗೆ ಪುತ್ತೂರಿಗೆ ಸದಾ ಹೊಸತನವನ್ನು ನೀಡಬೇಕೆನ್ನುವಂತಹ ತುಡಿತ ಇರುವಂತಹ ಒಂದು ನೃತ್ಯ ಕಲಾ ಸಂಸ್ಥೆ ನೃತ್ಯೋಪಾಸನ ಕಲಾ ಅಕಾಡೆಮಿ ರಿಜಿಸ್ಟರ್ ಪುತ್ತೂರು. ಬಂದಿರುವಂಥ ಎಲ್ಲ ಗೌರವಾನ್ವಿತರನ್ನ ಜೊತೆಗೆ ಎಲ್ಲ ಕಲಾ ಪೋಷಕರನ್ನು, ಕಲಾಭಿಮಾನಿಗಳನ್ನು ಇದೀಗ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ನೃತ್ಯೋಪಾಸನ ಕಲಾ ಕೇಂದ್ರ ಇದರ ನಿರ್ದೇಶಕಿಯಾಗಿರುವಂತಹ ನೃತ್ಯ ಗುರುಗಳಾದಂತಹ ವಿದುಷಿ ಶಾಲಿನಿ ಆತ್ಮಭೂಷಣ್ ಇವರು. ಶ್ರೀ ಗುರುಭ್ಯೋ ನಮಃ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ದಾಖಾ ಜಿಲ್ಲಾಡಳಿತ ವತಿಯಿಂದ ನೃತ್ಯೋಪಾಸನಾ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ಇದರ ಸಹಯೋಗದಲ್ಲಿ ಮಹತೋಬ್ಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಸಹಕಾರದಲ್ಲಿ ಇಲ್ಲಿನ ದೇವರಮಾರು ಗದ್ದೆಯಲ್ಲಿ ನಡೀತಾ ಇರುವಂತಹ ಗಡಿ ಸಂಸ್ಕೃತಿ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಂತಹ ಕಲಾರ್ಣವ 2025 ಭಾವ ರಾಗ ತಾಳ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಕಾಸರಗೋಡಿನ ಶ್ರೀಮದ್ ಎಡನೀರು ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರ ಚರಣಾರವಿಂದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಪುತ್ತೂರಿನ ಜನಪ್ರಿಯ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಇದೀಗ ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಾಖಾ ಜಿಲ್ಲೆಯ ಜನಾನುರಾಗಿ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈಗಾಗಲೇ ನಮ್ಮ ಜೊತೆ ಉಪಸ್ಥಿತರಿದ್ದು ತೆರಳಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ ಇಂದು
ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮದ ಆರಂಭದಿಂದಲೂ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಮುಖವಾಗಿ ಈ ಕಾರ್ಯಕ್ರಮ ನಮ್ಮ ಪುತ್ತೂರಿನಲ್ಲಿ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರಾದ ಶ್ರೀಯುತ ಸೋಮಣ್ಣ ಬೇವಿನ ಮರದ ಇವರು ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ಪ್ರಾಧಿಕಾರದ ಕಾರ್ಯದರ್ಶಿ ಶ್ರೀಯುತ ಪ್ರಕಾಶ್ ಮತ್ತಿಹಳ್ಳಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹಳ ಮುತುವರ್ಜಿಯಿಂದ ಕಾರ್ಯಕ್ರಮದ ಉಸ್ತುವಾರಿಯಲ್ಲಿ ಕೈ ಜೋಡಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀಯುತ ಉಮೇಶ್ ನಾಯಕ್ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಇಂದು ಕಾರ್ಯಕ್ರಮ ನೀಡಲಿರುವಂತಹ ಅಂತಾರಾಷ್ಟ್ರೀಯ ಬಾಲಕಲಾವಿದರಾದ ಮಾಸ್ಟರ್ ಶಮಂತಕ್ಕ ಹಾಗೂ ಕುಮಾರಿ ಗಂಗಾ ಶಶಿಧರನ್ ಇವರ ತಂಡಕ್ಕೆ ಅಕ್ಕರೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಜನಪದ ನೃತ್ಯವನ್ನು ವೈವಿಧ್ಯಮಯವಾಗಿ ನಡೆಸಿಕೊಟ್ಟಂತಹ ತಂಡದ ಕಲಾವಿದರಿಗೆ ಹಾಗೂ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ ಎಲ್ಲ ಪ್ರಾಯೋಜಕರಿಗೆ, ನಗರಸಭೆಯ ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು, ಹಾಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸಿಬ್ಬಂದಿ ವರ್ಗದವರು ದೂರದ ಬೆಂಗಳೂರಿನಿಂದ ಇಲ್ಲಿ ಬಂದು ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮದ ಮಿತ್ರರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ವೈದ್ಯಕೀಯ ಶುಶ್ರೂಷೆಯನ್ನು ಮಾಡಲಿರುವಂತಹ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಅತ್ಯಂತ ಅಭಿಮಾನ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಸಹೃದಯಿ ಕಲಾಭಿಮಾನಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಕಹಳೆ ವಾಹಿನಿಯಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ, ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಕಲಾರ್ಣವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಕಲಾಕೇಂದ್ರದ ಟ್ರಸ್ಟಿಗಳಾದ ಕೃಷ್ಣಕುಮಾರ್ PS, ಮಂಜುನಾಥ್ PS ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಮ್ರ ಕೋರಿಕೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಪುತ್ತೂರು ತಹಶೀಲ್ದಾರರಾದ N ಕೂಡಲಗಿ ಅವರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರನ್ನ ಇದೀಗ ನೃತ್ಯೋಪಾಸನ ಕಲಾ ಕೇಂದ್ರದ ನಿರ್ದೇಶಕರುಗಳು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನೆರೆದಿರುವಂಥ ಎಲ್ಲ ಆಹ್ವಾನಿತರನ್ನ, ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸಂಸ್ಥೆಯ ವತಿಯಿಂದ ಸ್ವಾಗತಿಸ್ತಾ, ನೃತ್ಯೋಪಾಸನ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ನೀಡಿರುವಂತಹ ಕಾರ್ಯಕ್ರಮಗಳು ಹಲವಾರು. ನೃತ್ಯ ಗುರು ವಿದುಷಿ ಶಾಲಿನಿ ಆತ್ಮಭೂಷಣ್ ಅವರ ನೇತೃತ್ವದಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳು ವಿಶ್ವವಿಖ್ಯಾತ ಮೈಸೂರು ದಸರಾ, ಜಗದ್ವಿಖ್ಯಾತ ಹಂಪಿ ಉತ್ಸವ, ಹಾವೇರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಮೂಡಬಿದರೆ ಜಾಗೃತಿಕ ಸಾಂಸ್ಕೃತಿಕ ಜಾಂಬೂರಿ, ಬನವಾಸಿ ಕದಂಬೋತ್ಸವ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮವರ ಆರಾಧನಾ ಮಹೋತ್ಸವ, ಹೀಗೆ ಹಲವಾರು ಕಡೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿರುವುದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ನೀಡಿರುವಂಥವರು. ವಿಶೇಷವಾಗಿ ಧರ್ಮಸ್ಥಳ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಇವರು ನೃತ್ಯ ನಿರ್ದೇಶನ ನೀಡಿರುವಂತಹ ನೃತ್ಯ ರೂಪಕಗಳು ಕೂಡ ಪ್ರದರ್ಶನಗೊಂಡಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ನಮ್ಮ ಜೊತೆಗೆ ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಸಂಸ್ಥೆಯ ನಿರ್ದೇಶಕರುಗಳು ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬಹುಶಃ ಈ ದಿನದ ಕಾರ್ಯಕ್ರಮ ಇಲ್ಲಿ ಪ್ರಸ್ತುತಗೊಳ್ಳುವುದಕ್ಕೆ ವಿಶೇಷವಾದಂಥ ಆಸ್ಥೆಯನ್ನು ವಹಿಸಿದಂಥವರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು.
ಇದರ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಪ್ರಕಾಶ್ ಮತ್ತಿಹಳ್ಳಿ ಅವರು ಇದೀಗ ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಮ್ಮ ಮುಂದೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದು ಕರ್ನಾಟಕ ಸರ್ಕಾರದ ಒಂದು ಅಂಗಸಂಸ್ಥೆ. ಇಲ್ಲಿನ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆಯವರ ಸಹಯೋಗದೊಂದಿಗೆ ನೃತ್ಯೋಪಾಸನಾ ಕಲಾ ಅಕಾಡೆಮಿಯವರು ನಮಗೂ ಕೂಡ ಸಹಯೋಗವನ್ನು ಕೊಟ್ಟು ಪುತ್ತೂರಿನಲ್ಲಿ ಇಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಮೊದಲೇ ಬಾರಿಗೆ ನಾನು ಜಿಲ್ಲಾಡಳಿತಕ್ಕೆ ಮತ್ತು ನೃತ್ಯೋಪಾಸನಾ ಕಲಾ ಕೇಂದ್ರದವರಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕನ್ನಡ ನಾಡು ಧರ್ಮಭೂಮಿ, ಕರ್ಮಭೂಮಿ. ಈ ಧರ್ಮ ಕರ್ಮಗಳ ಸಮನ್ವಯದ ಸಾರದಲ್ಲಿ ವಿಶ್ವದ ರಾಷ್ಟ್ರದ ಭೂಪಟದಲ್ಲಿ ಕರ್ನಾಟಕ ತನ್ನದೇ ಆದಂಥ ಹೆಸರನ್ನು, ವಿಶೇಷ ಸ್ಥಾನಮಾನವನ್ನು ಗಳಿಸಿದೆ. ಕನ್ನಡ ನಾಡು ಸಾಹಿತ್ಯ, ಸಂಸ್ಕೃತಿ, ಕಲೆಗಳ ಆಗರ, ಸರ್ವಧರ್ಮ ಸಮನ್ವಯದ ಚಿಂತನೆ ವಿಚಾರಗಳಲ್ಲಿ ಮಹಾಸಾಗರವೇ ಆಗಿದೆ. ವಾಸ್ತುಶಿಲ್ಪ, ಲಲಿತ ಕಲೆಗಳ ತವರೂರಾಗಿದೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎನ್ನುವ ಕುವೆಂಪುರವರ ವಾಣಿಯಂತೆ ಕರ್ನಾಟಕ ರಾಜ್ಯ ವಿಶ್ವದ ಭೂಪಟದಲ್ಲಿ ಬಹಳಷ್ಟು ವಿಶೇಷ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಬಹುಶಃ ಕನ್ನಡಿಗರು ಆದಂಥ ಪುತ್ತೂರಿನಲ್ಲೇ ಕನ್ನಡಿಗರು ಕಾಸರಗೋಡುವರೆಗೆ ವ್ಯಾಪಿಸಿದ್ದಾರೆ ಅಂತೇಳಿದರೆ ನಮ್ಮ ಕನ್ನಡಕ್ಕಿರುವ ವಿಶಿಷ್ಟ ಸ್ಥಾನಮಾನವನ್ನು ಬಗ್ಗೆ ನಮಗೆ ಅರಿವಾಗ್ತದೆ. ಇಡೀ ಕರ್ನಾಟಕದಲ್ಲಿ ಅತ್ಯಂತ ಸುಂದರವಾಗಿ, ಸ್ವಚ್ಛವಾಗಿ ಯಾರಾದರೂ ಕನ್ನಡ ಮಾತಾಡ್ತಾ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಈ ಪುತ್ತೂರು ಮತ್ತು ಕಾಸರಗೋಡು ಭಾಗದವರು. ಏನನ್ನು ಮಾತಾಡ್ತಾರೆ ಅದನ್ನೇ ಬರೀತಾರೆ, ಏನು ಬರೀತಾರೆ ಅದನ್ನೇ ಕೂಡ ಮಾತಾಡ್ತಾರೆ. ಅಷ್ಟೊಂದು ಸುಂದರವಾಗಿ ಕನ್ನಡವನ್ನು ಇಂದಿಗೂ ಕೂಡ ಉಳಿಸ್ಕೊಂಡು ಬಂದಿರತಕ್ಕಂಥ ಎಲ್ಲ ನಿಮ್ಮ ಪುತ್ತೂರಿನ ಕನ್ನಡಿಗರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ತಿಳಿಸಿ ಬಯಸ್ತೇನೆ. 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಗೆ ಅನೇಕ ಸಾಹಿತ್ಯ, ಕಲೆ, ಜಾನಪದ, ವಚನ ಸಾಹಿತ್ಯದಿಂದ ತುಂಬಿ ತುಳುಕ್ತಾ ಇರುವಂಥ ಈ ಕನ್ನಡವನ್ನು ಗಡಿ ಭಾಗದಲ್ಲಿ ಯಾವತ್ತೂ ಕೂಡ ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ 2010ರಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸಲಾಯಿತು. ಈ ಪ್ರಾಧಿಕಾರದ ರಚನೆಯ ಮೂಲ ಉದ್ದೇಶ ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳಿಗೆ ಯಾವುದೇ ಅತಂತ್ರ ಸ್ಥಿತಿ ಬಂದೊಳಗಬಾರ್ದು. ಗಡಿ ಭಾಗದ ಕನ್ನಡಿಗರು, ಹೊರನಾಡಿನ ಕನ್ನಡಿಗರು ಯಾವಾಗಲೂ ನಾವು ಕರ್ನಾಟಕದವರು ಅನ್ನೋ ಭಾವನೆ ಇರಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪನೆಯಾಗಿರ್ತಕ್ಕಂಥ ಈ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇದುವರೆಗೂ ಸುಮಾರು 180 ಕೋಟಿಗೂ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3,60,00,000ದಲ್ಲಿ ತುಳು ಭವನವನ್ನು ನಿರ್ಮಾಣ ಮಾಡಿದ್ದೇವೆ. 3 ಕೋಟಿ ಅಂದಾಜು ವೆಚ್ಚದಲ್ಲಿ ಮಂಗಳೂರಿನಲ್ಲಿ ಕೊಂಕಣಿ ಭವನವನ್ನು ನಿರ್ಮಾಣ ಮಾಡಿದ್ದೇವೆ. ಜಿಲ್ಲಾ ರಂಗಮಂದಿರಕ್ಕೆ 5 ಕೋಟಿ ನಿರ್ಮಾಣ ಕೊಟ್ಟಿದ್ದೇವೆ. ಶೀಘ್ರದಲ್ಲೇ ಬ್ಯಾರಿ ಭವನ ಕೂಡ ನಿರ್ಮಾಣ ಆಗಲಿದೆ, ಅದಕ್ಕೂ ಕೂಡ 3 ಕೋಟಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಹಿಂದೆ ಕೊಟ್ಟಿದ್ವಿ. ಕಾಸರಗೋಡಿನ ಕನ್ನಡ ಭವನಕ್ಕೆ 2 ಕೋಟಿಯನ್ನು ನೀಡಿದ್ದೇವೆ. ಈಗಾಗಲೇ 90% ಕಾಮಗಾರಿ ಮುಗಿದಿದ್ದು ಶೀಘ್ರದಲ್ಲಿ ಅದನ್ನು ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಕೇರಳದ ಮುಖ್ಯಮಂತ್ರಿಗಳು ಕಾಸರಗೋಡಿನ ಬದಿಯಡ್ಕದಲ್ಲಿರುವ ಜಾಗದಲ್ಲಿ ಕಯ್ಯಾರ ಕಿಯಣ್ಣರವರ ಹೆಸರಿನಲ್ಲಿ ಅದು ಉದ್ಘಾಟನೆಗೆ ಸಿದ್ಧವಾಗಿ ನಿಂತಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಹೊರನಾಡಿನಲ್ಲದೆ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಕನ್ನಡಿಗರ ಸಾಂಸ್ಕೃತಿಕ ಚಟುವಟಿಕೆಯ ಅಗತ್ಯತೆಗಳು ಕೂಡ ಪೂರಕವಾಗಿ ಅನುದಾನವನ್ನು ನೀಡ್ತಾ ಬಂದಿದೆ. ಇತ್ತೀಚೆಗೆ ಬರ್ಲಿನ್ನಲ್ಲಿ ನಾವು ಜರ್ಮನಿಯ ಬರ್ಲಿನ್ನಲ್ಲಿ ಕನ್ನಡ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಒಮಾನಿನ ಮಸ್ಕತ್ನಲ್ಲಿ ಕನ್ನಡ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ದುಬೈನಲ್ಲಿ ನಡೆಸಿದ್ದೇವೆ. ಕೇರಳದ ಕಾಸರಗೋಡು, ಕೊಚ್ಚಿನ್, ಟ್ರಿವೆಂಡ್ರಮ್ಮು ಹಾಗೂ ಆಂಧ್ರದ ಶ್ರೀಶೈಲಂನಲ್ಲಿ, ಮಹಾರಾಷ್ಟ್ರದ ಜತ್ತ ಅಕ್ಕಲಕೋಟೆಯಲ್ಲಿ ಕೂಡ ನಾವು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಇಂದು ಪುತ್ತೂರಿನಲ್ಲಿ ಇಂತಹ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕು ಅಂತ ಹೇಳಿ ನಮ್ಮ ನೃತ್ಯೋಪಾಸನಾ ಕಲಾ ಕೇಂದ್ರದ ಆತ್ಮಭೂಷಣ್ ಮತ್ತು ಶಾಲಿನಿ ಆತ್ಮಭೂಷಣ್ ಅವರು ಗಡಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಕೋರಿಕೊಂಡಾಗ ನಾವು ಸಂತೋಷದಿಂದ ಒಪ್ಪಿ ಇದುವರೆಗೂ ಇಲ್ಲಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ
ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿರಲಿಲ್ಲ. ಆದ್ದರಿಂದ ಅದು ಗಂಗಾ ಶಶಿಧರನ್ನಂಥ ಕಲಾವಿದರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದರೆ ನಮ್ಮ ಪುತ್ತೂರು ಗಡಿ ಭಾಗದ ಜನರಿಗೆ ಒಂದು ರಸದೌತಣ ಆಗುತ್ತದೆ ಅಂತ ಹೇಳಿ ಅವರ ಕೋರಿಕೆ ಮೇರೆಗೆ ನಾವು ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಸಂಗೀತ ಅಂದರೆ ಅದು ಬೌದ್ಧಿಕ ಮಟ್ಟದ ನಮ್ಮ ಏನು ಒಂದು ಮೆಲೆಟೋನಿನ್ ಅನ್ನೋ ಕೆಮಿಕಲ್ ಇದೆ, ಅದನ್ನು ಹೊರಸೂಸತಕ್ಕಂಥ ಸಾಧನ ಅದು ಸಂಗೀತ ಅಂದರೆ. ನೇರವಾಗಿ ನಮ್ಮ ಮೆದುಳಿಗೆ ತಲುಪತಕ್ಕಂಥ ಈ ಸಂಗೀತದಿಂದ ತಮ್ಮೆಲ್ಲರಿಗೂ ಖುಷಿಯಾಗುತ್ತೆ. ಯಾವುದೇ ಮಾನಸಿಕ ಸಮಸ್ಯೆ ಇರೋರು ಕೂಡ, ಮಾನಸಿಕವಾಗಿ ಶುದ್ಧ ಇರೋರು ಕೂಡ ಸಂಗೀತವನ್ನು ಆಲಿಸಿದರೆ ಅವರ ಬೌದ್ಧಿಕ ಮಟ್ಟ ಮತ್ತು ಅವರ ಶಾರೀರಿಕ ಮಟ್ಟ ಬಹಳ ಸುಂದರವಾಗಿ ಆಗ್ತದೆ ಅಂತ ಹೇಳಿ ನಮ್ಮ ಸೈಕಾಲಜಿಸ್ಟ್ ಹೇಳ್ತಾರೆ. ಗಂಗಾ ಶಶಿಧರನ್ ಒಬ್ಬ ಪ್ರತಿಭಾವಂತ, ಅತ್ಯಂತ ಕಿರಿಯ ವಯಸ್ಸಿನ ಬಾಲ ಕಲಾವಿದೆ. ಅವರಿಗೆ ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀ ಯಡ್ನೀರು ಮಠದ ಸ್ವಾಮಿಗಳಿಗೆ ಮತ್ತೊಮ್ಮೆ ನಾನು ಪ್ರಣವವನ್ನು ಸೇರಿಸಿ, ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರಿಗೆ ಮತ್ತು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮತ್ತು ಇಲ್ಲಿನ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು, ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಲೆ ಜೀವಂತವಾಗಿರಬೇಕಾದ್ರೆ ಕಲಾವಿದರಿರಬೇಕು. ಕಲಾವಿದ ಜೀವಂತವಾಗಿರಬೇಕಾದ್ರೆ ಕಲಾವಿದನಿಗೆ ವೇದಿಕೆ ಬೇಕು. ಹಾಗಾಗಿ ಈ ದೃಷ್ಟಿಯಲ್ಲಿ ಸಾಂಸ್ಕೃತಿಕವಾದಂಥ ಜಾನಪದ ಕಲೆಗಳನ್ನು ಜೀವಂತವಾಗಿಡಿಸುವ ದೃಷ್ಟಿಯಿಂದ ಕರ್ನಾಟಕದ ಈ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇರುವಂತಹ ಕೆಲಸಗಳ ಬಗ್ಗೆ ನಮ್ಮ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ, ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ. ಪುತ್ತೂರಿನ ಮಾನ್ಯ ಶಾಸಕರಾಗಿರುವಂಥ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ದೀಪ ಬೆಳಗಿಸಿ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಗಣ್ಯರೆಲ್ಲರೂ ಸೇರಿಕೊಳ್ಳಬೇಕು ಅನ್ನುವಂಥ ವಿನಂತಿ. ಪ್ರಾಯೋಜಕತ್ವವನ್ನು ನೀಡಿದಂಥ ಎಲ್ಲ ಪ್ರಾಯೋಜಕರನ್ನು ಕೂಡ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇದೀಗ ಉದ್ಘಾಟನೆಯನ್ನು ಗೈದಂಥ ಮಾನ್ಯ ಶಾಸಕರಿಂದ ಉದ್ಘಾಟನಾ ಮಾತುಗಳು. ಸರ್, ತಮಗಾಗಿ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ನೃತ್ಯ ವಾಸನ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಪುತ್ತೂರು ಆಯೋಜನೆ ಮಾಡಿದಂಥ ಕಲಾವರ್ಣ 2025 ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಯಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಯವರ ಆಶೀರ್ವಾದವನ್ನು ಬೇಡುತ್ತಾ, ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನನ್ನ ಆತ್ಮೀಯರೂ ಆಗಿರುವಂಥ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವಂಥ ಸೋಮಣ್ಣ ಅವರೇ, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಬೆಂಗಳೂರು ಕಾರ್ಯದರ್ಶಿಯಾಗಿರುವಂಥ ಪ್ರಕಾಶ್ ಅವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಪಂಜುಗುಡ್ಡ ಈಶ್ವರ ಭಟ್ ಅವರೇ, ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಉಮೇಶ್ ನಾಯಕ್ ಅವರೇ, ಇವತ್ತಿನ ಪುತ್ತೂರಿನ ತಹಸೀಲ್ದಾರರು ಹಾಗೂ AC ಆಗಿರುವಂಥ ಕೂಡಲಗಿ ಅವರೇ, ಶ್ರೀಮತಿ ಶಾಲಿನಿ ಅವರೇ, ಶ್ರೀಮತಿ ವಿದ್ಯಾ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಭಾರಿ ಚಿಕ್ಕದಾಗಿ ಬರೆದಿದ್ದಾರೆ ಇದರಲ್ಲಿ. ಗ್ಲಾಸ್ ಹಾಕ್ಕೊಂಡು ಓದಬೇಕಷ್ಟೆ, ಅದು ಬಿಳಿಗೆ ಕಪ್ಪು ಪೇಂಟು ನೋಡಿ ನೋಡಿ ಓದುವುದು ಭಾರಿ ಕಷ್ಟ ಆಗಿಬಿಟ್ಟಿದೆ. ನಾನು ಬರುವಾಗ ಸ್ವಲ್ಪ ತಡ ಆಗಿದೆ, ತಮ್ಮಲ್ಲೆಲ್ಲ ಕ್ಷಮೆಯನ್ನು ಕೋರ್ತೇನೆ. ಇವತ್ತು ತಾನೇ ಬೆಳಗಾವಿನಿಂದ ಬಂದು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿಗೆ ಬಂದಿದ್ದೇನೆ.
ನಮ್ಮ ಇವತ್ತಿನ ಕಾರ್ಯಕ್ರಮದ ಆಯೋಜಕರು ಬಹುಶಃ 2-3 ತಿಂಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಪುತ್ತೂರಿನಲ್ಲಿ ಆಯೋಜನೆ ಮಾಡಬೇಕು, ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಪುತ್ತೂರಿನಲ್ಲಿ ಆಯೋಜನೆ ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ಆಯೋಜನೆ ಮಾಡುವಂಥ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಅಧ್ಯಕ್ಷರಿಗೆ, ಈ ತಂಡದವರಿಗೆ, ನಮ್ಮ ಎಲ್ಲ ಪುತ್ತೂರು ಜನತೆಯ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಒಂದು ಪದವನ್ನು ಉಲ್ಲೇಖ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯವರು ಒಂದು ಒಳ್ಳೆಯ ಕನ್ನಡವನ್ನು ವ್ಯವಸ್ಥಿತ ರೀತಿ ಮಾತಾಡುವುದು ಮತ್ತು ಬರೆಯುವ ಕನ್ನಡ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯವರ, ಉಡುಪಿ ಜಿಲ್ಲೆಯವರ ಕನ್ನಡ ಅಂತ ಹೇಳಿದರು. ನಮಗೆ ತುಂಬ ಸಂತೋಷ ಆಗಿದೆ. ನಮ್ಮನ್ನು ಅಲ್ಲಿ ಬೆಂಗಳೂರು ಆ ಭಾಗಕ್ಕೆ ಬಂದಾಗ ಕೇಳ್ತಾರೆ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರ? ನಮ್ಮದು ಆ್ಯಕ್ಚುಲಿ ಸರಿಯಾದ ಕನ್ನಡ, ಆದರೆ ಅಲ್ಲಿ ಸ್ವಲ್ಪ ಕ್ರಾಸ್ ಕನ್ನಡ ಇರುವಂಥದ್ದು. ಆದರೆ ನಮ್ಮದು ಉಚ್ಚಾರ, ಸಿನಿಮಾದಲ್ಲಿರುವ ಕನ್ನಡ ನಮ್ಮದೇ, ಬರಹದಲ್ಲಿರುವ ಕನ್ನಡ ನಮ್ಮದೇ, ಉಚ್ಚಾರದಲ್ಲಿರುವ ನಮ್ಮದೇ ಅಂದರೆ ನಾವು ಮಾತಾಡುವಂಥ ಕನ್ನಡ, ಉಚ್ಚಾರದಲ್ಲಿರುವಂಥ ಕನ್ನಡ ಕೂಡ ನಮ್ಮದೇ ಇರುವಂಥದ್ದು. ಅತ್ಯಂತ ಸಂತೋಷ ಆಗಿದೆ. ಪ್ರಾಧಿಕಾರದ ಮೂಲಕ ಒಂದು ಕನ್ನಡಕ್ಕೆ ಒಂದು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಲೇ ಬೆಲೆನು ಗಡಿ ಭಾಗದಲ್ಲಿ ಯಾವುದಾವುದು ಅನುದಾನಗಳನ್ನು ಕರ್ನಾಟಕ ಸರ್ಕಾರ ಕೊಟ್ಟು ಎಲ್ಲದಕ್ಕೂ ಎಲ್ಲ ಭಾಷೆಗಳಿಗೂ ಒತ್ತು ಕೊಡುವಂಥ ವಿಚಾರವನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಕನ್ನಡ ಅಂತ ಹೇಳಿದ್ರೆ ನಮ್ಮ ಜೀವ, ನಾವೆಲ್ಲ ಮಾತಾಡುವಂಥ ಭಾಷೆ ಅಂತ ಹೇಳಿದ್ರೆ ಕನ್ನಡ. ಒಂದೊಂದು ಪದಗಳನ್ನು ಕೇಳಿದರೂ ನಮಗೆ ಅತ್ಯಂತ ಸಂತೋಷ ಆಗುವಂಥದ್ದು. ಇವತ್ತು ನಾವು ಗಡಿ ಭಾಗದಲ್ಲಿ ಇರುವಂಥ ಪ್ರದೇಶ, ನಮ್ಮ ಈಶ್ವರಮಂಗಲ, ಗಾಳಿಮುಖ, ಪಾನಾಜೆ, ಮಾನಿಲ, ಕೇಪು, ಈ ಭಾಗದಲ್ಲಿ ನಾವು ಆ ಕಡೆಗೆ ಹೋದರೆ ಕೇರಳದವರಿಗೆ, ಈ ಕಡೆ ಬಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಈ ಭಾಗದ ಜನರಿಗೆ ಇವಾಗಲೂ ನಮ್ಮ ಅಧ್ಯಕ್ಷರು ಇದ್ದಾರೆ. ನಮಗೆ ಒಂದಷ್ಟು ತೊಂದರೆಗಳನ್ನು ಈ ಭಾಗದ ಜನ ಎದುರಿಸ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಕೇರಳದಲ್ಲಿ ನಾಯಕ ಅಂತ ಒಂದು ಕಮ್ಯುನಿಟಿ ಇದೆ, ಎಸ್ ಟಿಯಲ್ಲಿ ನಾಯಕ ಅನ್ನೋ ಒಂದು ಕಮ್ಯುನಿಟಿ ಇದೆ. ಕರ್ನಾಟಕದಲ್ಲಿ ಬಂದರೆ ನಮ್ಮ ಸಾಫ್ಟ್ವೇರಲ್ಲಿ ಆ ಜಾತಿಯೇ ಇಲ್ಲ, ಅವರಿಗೆ ಜಾತಿ ಸರ್ಟಿಫಿಕೇಟೇ ಸಿಗೋದಿಲ್ಲ. ಇಲ್ಲಿ ಭಾರಿ ತೊಂದರೆಯನ್ನು ಎಲ್ಲಂದರೆ ಆ ಕಡೆಯಿಂದ ಎಲ್ಲಾದರೂ ಹೆಣ್ಣು ಈ ಕಡೆ ಕೊಡಲಿಕ್ಕೆ ಈಗ ಹೆದರ್ತಾರೆ, ಯಾಕಂದರೆ ಇಲ್ಲಿ ಬಂದ ಹಾಗೆ ಜಾತಿ ಇಲ್ಲ ಅವರಿಗೆ, ಇಲ್ಲಿಗೆ ರೇಷನ್ ಕಾರ್ಡ್ ಕೊಡೋದಿಲ್ಲ. ಅದಕ್ಕೆ ಹೆಣ್ಣು ಕೊಡುವಾಗಲೂ ಈ ಸಮಾಜದವರು ಹಿಂದೆ ನೋಡುವಂಥ ಪರಿಸ್ಥಿತಿ ಬಂದಿದೆ. ರೇಷನ್ ಕಾರ್ಡು ಆಗೋಲ್ಲ, ಜಾಗನೂ ಆಗಲ್ಲ, ಯಾವುದೂ ಸಿಗೋದಿಲ್ಲ. ಇದು ನಮ್ಮ ಹೋರಾಟ ಇವತ್ತಿದ್ದಲ್ಲ, ನಾನು ಬಹುಶಃ ಶಾಸಕನಾಗುವ ಮೊದಲಿಂದ ಒಂದಷ್ಟು ಜನರ ಬೇಡಿಕೆ ಇದೆ. ಆನಂತರ ಯಾವ ರೀತಿ ನಾವು ಈಗ ನೀವು ಕಾಸರಗೋಡಿನಲ್ಲಿರ್ಬೋದು, ದೇಶದ ಬೇರೆ ಬೇರೆ ಭಾಗಗಳು, ನಾನು ಮೊನ್ನೆ ಬೆಹರಿನ್ಗೂ ಕೂಡ ಹೋಗಿದ್ದೆ. ಭಾರಿ ಒಳ್ಳೆಯ ಕಾರ್ಯಕ್ರಮ, ಕರ್ನಾಟಕ ರಾಜ್ಯೋತ್ಸವ ಅನ್ನುವ ಕಾರ್ಯಕ್ರಮವನ್ನು ನಮ್ಮನ್ನು ಬೇರೆ ಬೇರೆ ದೇಶಗಳಿಗೆ ಕರೀತಾರೆ, ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡ್ತಾರೆ. ಇಲ್ಲಿಯೂ ನಮ್ಮ ಪುತ್ತೂರಿನಲ್ಲಿ ಕೂಡ ಮೆಮೊರಬಲ್ ಪ್ಲೇಸಸ್ ಇದೆ. ಅಂದರೆ ಒಂದು ಶಿವರಾಮ್ ಕಾರಂತರ ಭವನ, ಶಿವರಾಮ್ ಕಾರಂತರು ಎಲ್ಲ ಕೃತಿಗಳನ್ನು ಬರೆದಿರುವಂಥ ಅವರ ಮನೆ, ಅವರು ಕೃತಿ ಬರೆದಿರುವಂಥ ಜಾಗ ಇರುವಂಥದ್ದು ನಮ್ಮ ಪುತ್ತೂರಿನಲ್ಲಿ. ನಮಗೆ ಅದನ್ನೊಂದು ಅಭಿವೃದ್ಧಿ ಮಾಡಬೇಕು ಅನ್ನುವ ಭಾರಿ ಕನಸಿದೆ. ಅದಕ್ಕೂ ಕೂಡ ನಿಮ್ಮ ಪ್ರಾಧಿಕಾರದಿಂದ ಒಂದಷ್ಟು ಅನುದಾನಗಳನ್ನು ಕೊಡಬೇಕು. ಅಲ್ಲಿಗೆ ಈಗ 3 ಕೋಟಿ 4 ಕೋಟಿ ಕೊಡುವಾಗ ನಮಗೆ ಒಂದು 2 ಕೋಟಿ ರೂಪಾಯಿಗಳನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಸಾಹಿತ್ಯ ಇವ್ರ ಹತ್ರ 9 ಸೆಂಟ್ ಜಾಗ ಕೂಡ ಇದೆ, ಅಲ್ಲಿಗೂ ಒಂದು 2 ಕೋಟಿ ರೂಪಾಯಿಯನ್ನು ಕೊಟ್ಟು ಇಲ್ಲಿ ಒಂದು ದೊಡ್ಡ ಕಟ್ಟಡ ಆಗುವಂಥ ಕೆಲಸಗಳು ಆಗಬೇಕು. ಈಗ ಅಧ್ಯಕ್ಷರು ನಮ್ಮ ಭಾರಿ ಒಳ್ಳೆಯವರಿದ್ದಾರೆ, ಒಳ್ಳೆ ಮುಖ್ಯಮಂತ್ರಿಯವ್ರ ಹತ್ರ ಕೂಡ ಅವರಿಗೆ ಮಾತಾಡುವಂಥ ಒಂದು ಶಕ್ತಿ ಉಳ್ಳವರಿದ್ದಾರೆ. ನಮ್ಮ ಹತ್ರ ಯಾವಾಗಲೂ ಹೇಳ್ತಾರೆ, ಅಶೋಕ ರೈಗಳಿಗೆ ನಿಮ್ಮ ಪುತ್ತೂರಿಗೆ ಏನು ಆಗಬೇಕು ಅಂತ ಹೇಳಿ. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಕೂಡ ಅವರು ಅತ್ಯಂತ ಒಂದು ಪ್ರಯತ್ನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದಿರಿ. ಇಲ್ಲಿ ಗಡಿ ಪ್ರದೇಶದಲ್ಲಿರುವಂಥ ಮಕ್ಕಳು, ಈಗ ನಮ್ಮ ಬೆಟ್ಟಂಪಾಡಿ ಇರ್ಬೋದು, ಪಕ್ಕದ ಗ್ರಾಮ ಇರ್ಬೋದು, ಅವರೆಲ್ಲ ಬರುವಂಥದ್ದು ಗಡಿ ಪ್ರದೇಶದಿಂದ, ಕಾಸರಗೋಡಿಂದ ಈ ಕೇರಳದ ಭಾಗದಿಂದ ಬರ್ತಾರೆ. ಅವರಿಗೆ ಹಾಸ್ಟೆಲಲ್ಲೂ ಕೂಡ ಅಡ್ಮಿಷನ್ ನಮಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅವರು ಕನ್ನಡ ಮಾತಾಡುವವರೇ, ಕನ್ನಡದವರೇ ಮತ್ತು ತುಳು ಮಾತಾಡುವವರು ಅಲ್ಲಿದ್ದಾರೆ. ಅವರಿಗೆ ಇಲ್ಲಿ ಬಂದಾಗ ನಮಗೆ ಹಾಸ್ಟೆಲಲ್ಲಿ ಖಾಲಿ ಇದ್ದರು. ನಾವು ಉದಾಹರಣೆಗೆ ಹೇಳಬೇಕಿದ್ರೆ ನಮ್ಮ ಬೆಟ್ಟಂಪಾಡಿ ಮತ್ತು ವಿಟ್ಲದಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ನಲ್ಲಿ ಇನ್ನೂ 30-40 ಸೀಟುಗಳು ಬಾಕಿ ಖಾಲಿ ಇದೆ. ಅವರು ಗಡಿನಾಡ ಕನ್ನಡಿಗರು ಅನ್ನೋ ದೃಷ್ಟಿ ಇಟ್ಟುಕೊಂಡು ನಮಗೆ ಅವರಿಗೆ ಇಲ್ಲಿ ಹಾಸ್ಟೆಲ್ನಲ್ಲಿ ಖಾಲಿ ಇದ್ದರೂ ಸೀಟು ಕೊಡಲಿಕ್ಕೆ ಆಗ್ತಾಯಿಲ್ಲ. ಇಂಥ ಒಂದು ಏನೋ ಚಿಕ್ಕ ಚಿಕ್ಕ ಏನೋ ಪ್ರಾಬ್ಲಮ್ಗಳಿದೆ, ವ್ಯವಸ್ಥೆಗಳು ಅಲ್ಲಿ ಸರಿಪಡಿಸುವಂಥ ವ್ಯವಸ್ಥೆಗಳು ಆಗಬೇಕು ನಿಮ್ಮ ಮುಖಾಂತರ.
ನಾನು ಕೂಡ ಅದನ್ನು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ, ಇನ್ನಷ್ಟು ನಮ್ಮ ಕನ್ನಡ ಹೇಗೆ ನಮ್ಮ ರಾಜ್ಯದ ಭಾಷೆನ, ನಮ್ಮದು ದಕ್ಷಿಣ ಕನ್ನಡ ಕರಾವಳಿ ಭಾಗದ ಬೇಡಿಕೆ ನಿಮಗೆ ಗೊತ್ತಿರ್ಬೋದು. ನಾನು ಯಾವತ್ತು ವಿಧಾನಸಭೆಗೆ ಮೊದಲ ಅಧಿವೇಶನಕ್ಕೆ ಹೋಗಿದ್ದೀನಿ ಶಾಸಕನಾಗುವಾಗ, ಆಗ ನನ್ನ ಬೇಡಿಕೆ ಇದ್ದದ್ದು ತುಳುವನ್ನು ಕರ್ನಾಟಕದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಒಂದು ಬೇಡಿಕೆ ಕೂಡ ನಮ್ಮ ಹತ್ರ ಇತ್ತು. ಅವತ್ತಿಂದ ಇವತ್ತಿನವರೆಗೆ ಮೊನ್ನೆಯ 14ನೇ ಅಧಿವೇಶನದಲ್ಲೂ ಕೂಡ ಆ ಪ್ರಶ್ನೆಯನ್ನು ಹಾಕುವ ಮುಖಾಂತರ ತುಳುವನ್ನು ಒಂದು ಕರ್ನಾಟಕ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಒಂದು ಕಮಿಟಿಯನ್ನು ಮಾಡಿ ಆಂಧ್ರ ಪ್ರದೇಶಕ್ಕೆ ಒಂದು ಕಮಿಟಿಯನ್ನು ಕಳಿಸುವಂಥ ಕೆಲಸಗಳು ಕೂಡ ಆಗಿದೆ, ಕೊನೆಯ ಹಂತದಲ್ಲಿದೆ. ಇದಕ್ಕೂ ಕೂಡ ಈ ಗಡಿನಾಡ ಭಾಗದಲ್ಲಿ ಕಾಸರಗೋಡಲ್ಲಿ ತುಳು ಮಾತಾಡೋರಿದ್ದಾರೆ, ನಮ್ಮ ಈ ಕರಾವಳಿ ಭಾಗದವರು ಎಲ್ಲ ತುಳು, ಎಲ್ಲ ಜಾತಿ ಧರ್ಮದವರು ಎಲ್ಲ ಮಾತಾಡೋರು. ನಾವು ಅದಕ್ಕೆ ತುಳುವಿನಲ್ಲಿ ಅಪ್ಪೆ ಭಾಷೆ ಅಂತ ಹೇಳ್ತೇವೆ, ತಾಯಿ ಭಾಷೆ ಅಂತ ಹೇಳ್ತೇವೆ. ನಾವು ಎದ್ದ ಕೂಡಲೇ ಮಾತಾಡೋದು ತುಳುವಲ್ಲಿ ಮಾತಾಡಿದ ಕೂಡಲೇ ಅದು ನಮ್ಮ ಒಂದು ಪ್ರೀತಿ ಬಾಂಧವ್ಯಗಳು ಸ್ವಲ್ಪ ಹತ್ತಿರ ಆಗ್ತದೆ, ಸ್ವಲ್ಪ ದೂರದ ಕನ್ನಡದಲ್ಲಿ ದೂರ ಆಗ್ತದೆ ಅಂತ ಹೇಳಿದಲ್ಲ, ತುಳು ಮಾಡಿದಾರೆ ಅವರು ಕೂಡಲೇ ಒಂದು ಊಡ್ದಾರ ಅಂತ ನಾವು ಒಂದು ಮಾತಾಡ್ಕೊಳ್ಳುವಂಥದ್ದು. ಮತ್ತು 4 ಜನ ತುಳಿನವರು ಸೇರಿದರೆ ಮತ್ತೆ ಯಾವುದಿಲ್ಲ, ಅವ್ರದ್ದೇ ಒಂದು ರಾಜ್ಯ ಆಗಿಬಿಡ್ತದೆ. ನಿಮಗೆ ಗೊತ್ತಿದೆ, ಮುಖ್ಯಮಂತ್ರಿಗಳು ಯಾವಾಗಲೂ ಹೇಳಲಿಕ್ಕಿದೆ, ನೀವು ತುಳುವಿನವರು 4 ಜನ ಸೇರಿದರೆ, ಮಂಗಳೂರಿನವರು ಸೇರಿದರೆ ನಿಮ್ಮ ಕಥೆ ಮುಗೀತು ಮಾರೆ, ನೀವೇ ಜೊತೆಯಲ್ಲಿ ಮಾತಾಡುವಂಥದ್ದು. ಹಾಗೆ ಮಂಗಳೂರು ಒಂದು ಒಳ್ಳೆಯ ಜಾಗ, ಗಡಿನಾಡು ಪ್ರದೇಶದಲ್ಲಿ ಇಲ್ಲಿಯ ಜನಗಳು ಕೂಡ ಒಳ್ಳೆಯವರಿದ್ದಾರೆ. ಹಾಗೆ ಅದಕ್ಕೆ ನಿಮಗೆ ತುಳು ಭಾಷೆಗೂ ಸ್ವಲ್ಪ ತಮ್ಮ ಸಹಕಾರಗಳು ಬೇಕು. ಅಂದರೆ ಗಡಿನಾಡಲ್ಲಿ ಮಾತಾಡುವಂಥ ಜನಗಳು ಇದ್ದದ್ರಿಂದ ಅದಕ್ಕೆ ಆದ್ಯತೆಗಳನ್ನು ಕೊಡುವಂಥ ಕೆಲಸ ನಿಮ್ಮ ಮುಖಾಂತರ ಆಗಬೇಕು. ನೀವು ಪುತ್ತೂರಿ ಮಾಲಿಂಗೇಶ್ವರನ ಪುಣ್ಯದ ಮಣ್ಣಿಗೆ ಬಂದಿದ್ದೀರಿ. ಮಾಲಿಂಗೇಶ್ವರ ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ. ಒಳ್ಳೆಯದ ಕ್ಷೇತ್ರ. ನಾವು ಕೂಡ ಮಾಲಿಂಗೇಶ್ವರ ದೇವಸ್ಥಾನವನ್ನು ಸುಮಾರು 60 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ ಮಾಡುವ ಯೋಜನೆಯನ್ನು ಹಾಕಿದ್ದೀವಿ. ಸರ್ಕಾರದ ಸುಮಾರು 16 ಕೋಟಿ ರೂಪಾಯಿಗಳು ಈಗ ಬಂದಿದೆ. ಇಲ್ಲಿನ ಪ್ರಮುಖರೆಲ್ಲ ಸೇರಿ ಸುಮಾರು 14 ಕೋಟಿಯಷ್ಟು ವಾಗ್ದಾನವನ್ನು ಕೂಡ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಎಲ್ಲ ಯಾತ್ರಿಗಳು, ನಿಮ್ಮ ಕರ್ನಾಟಕದ ಎಲ್ಲ ಭಕ್ತಾದಿಗಳು ಉಪ್ಪಿನಂಗಡಿ ಮತ್ತು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಹೋಗಬೇಕು ಅಂತ ನಮ್ಮ ಕಲ್ಪನೆ. ಅದಕ್ಕೂ ಪೂರಕವಾಗಿ ನಿಮ್ಮ ದೊಡ್ಡೊಂದು ಕನ್ನಡ ಭವನ ಕೂಡ ಇಲ್ಲಿ ಬಂದರೆ ಅದಕ್ಕೆ ಪೂರಕವಾಗಿ ಆಗುವಂಥ ಕೆಲಸಗಳು ಆಗ್ತದೆ ಅನ್ನೋ ಮಾತನ್ನು ಹೇಳಿ ಆ ಮಾಲಿಂಗೇಶ್ವರ ಆಶೀರ್ವಾದವನ್ನು ಬೇಡುತ್ತಾ ನಿಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಭಾಷೆ ಅಂದರೆ ಕೇವಲ ಅಕ್ಷರಗಳಲ್ಲ, ಅದು ಪದ ಜೋಡಣೆಯೂ ಅಲ್ಲ. ಯಾವಾಗ ನಮ್ಮ ಕಲಾ ಪ್ರಕಾರಗಳು ಭಾಷೆಗಳು ಜೊತೆಯಾಗಿ ಮುಂದೆ ಹೋಗ್ತದೋ ಅಲ್ಲಿ ಒಂದು ಸಂಸ್ಕೃತಿ ಜೀವಂತವಾಗಿರುತ್ತದೆ ಅನ್ನುವಂತಹ ಕಳಕಳಿಯನ್ನು ವ್ಯಕ್ತಪಡಿಸಿದಂಥ ಉದ್ಘಾಟಕರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಕನ್ನಡ ಭವನಕ್ಕೆ ಒಂದು ವಿನಂತಿಯನ್ನು ನೀಡ್ತಾ ಇದ್ದಾರೆ. ನೀಡಿ ಆಯಿತು ಅನ್ನುವಂತಹ ವಿಶೇಷವಾದಂತಹ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್, ಅಧ್ಯಕ್ಷರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ. ಸರ್, ತಮ್ಮ ಮಾತುಗಳಿಗಾಗಿ. ಶ್ರೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಎಡನೀರು ಮಠಕ್ಕೂ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ಈ ಹಿಂದಿನಿಂದಲೇ ಸಂಬಂಧವಿತ್ತು. ಹಾಗೆ ಇವತ್ತು ಸ್ವಾಮೀಜಿಯವರು ಪದೇ ಪದೇ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅವರು ಪುತ್ತೂರಿನಲ್ಲಿಯೇ ವ್ಯಾಸಂಗ ಮಾಡಿದವರು. ಅಂತಹ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿರುವ ಎಲ್ಲ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನನ್ನ ಮಾರ್ಗದರ್ಶಕರು, ಆತ್ಮೀಯರು, ಪುತ್ತೂರಿನ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ಇವರೇ, ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಸೋಮಣ್ಣನವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ, ಈ ಕಾರ್ಯಕ್ರಮದ ಸಂಘಟಕರೇ, ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಸ್ನೇಹಿತರೆ, ಈ ಒಂದು ತಿಂಗಳ ಹಿಂದೆ ವಿದುಷಿ ಶಾಲಿನಿ ಆತ್ಮಭೂಷಣ್ರವರು ನಮ್ಮ ಕಚೇರಿಗೆ ಬಂದು ಈ ಕಾರ್ಯಕ್ರಮದ ಬಗ್ಗೆ ನನಗೆ ಬರಲು ಆಹ್ವಾನಿಸಿದರು. ಇಲ್ಲಿ ಕಾರ್ಯಕ್ರಮ ನಡೆಸ್ತೇವೆ ಅಂತ ಹೇಳುವುದನ್ನು ಕೇಳಿಕೊಂಡರು. ಆಗ ನಾನು ಹೇಳಿದೆ, ನನಗೆ ಭರತನಾಟ್ಯ ಶಾಸ್ತ್ರೀಯ ಸಂಗೀತದ ಬಗ್ಗೆಲ್ಲ ಏನೂ ಗೊತ್ತಿಲ್ಲ, ಆದರೆ ನಿಮಗೆ ಸಂಪೂರ್ಣ ಬೆಂಬಲ ನಮ್ಮ ಸಮಿತಿಯು ನೀಡುತ್ತದೆ ಅಂತ ಹೇಳುವ ಮಾತನ್ನು ಹೇಳಿದೆವು. ಹಾಗೆ ಇವತ್ತು ಯಾಕೆ ಈ ಮಾತು ಹೇಳಿದ್ದೇನೆಂದರೆ, ಭರತನಾಟ್ಯ ಮತ್ತು ಶಾಸ್ತ್ರೀಯ ಸಂಗೀತ ಎರಡು ಭಾರತೀಯ ಸಂಸ್ಕೃತಿಯ ಆಧಾರ ಸ್ತಂಭಗಳು. ಇವು ಪರಸ್ಪರ ಸಂಬಂಧ ಹೊಂದಿವೆ. ಶಾಸ್ತ್ರೀಯ ಸಂಗೀತ ನಮ್ಮ ಕಲೆ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಸ್ನೇಹಿತರೆ, ಅಂದು ಸುಮಾರು 2000 ವರ್ಷಗಳ ಹಿಂದೆ ದೇವಸ್ಥಾನಗಳಲ್ಲಿ ದೇವದಾಸಿಯರಿಂದ ಇಂಥ ಕಾರ್ಯಕ್ರಮ ಪ್ರದರ್ಶನಗೊಳ್ಳುತ್ತಿತ್ತು.
ಆದರೆ ಇಂದು ನೀವು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ. ಯಾಕೆಂದರೆ ವೇದಿಕೆಯಲ್ಲಿ ನಮ್ಮದೆರಡು ನಕ್ಷತ್ರ ಇವತ್ತು ಮಿನುಗಲಿವೆ. ಅದು ಈ ಕಲಾ ಪ್ರಕಾರಗಳಲ್ಲಿ ಪ್ರಸ್ತುತ ದೇಶ ವಿದೇಶಗಳಲ್ಲಿ ಗಮನ ಸೆಳೆಯುತ್ತಿರುವವರು ಅಂತಾರಾಷ್ಟ್ರೀಯ ಖ್ಯಾತಿಯ ವಯಲಿನ್ ಕಲಾವಿದೆ ಕುಮಾರಿ ಗಂಗಾ ಶಶಿಧರನ್ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಮಾಸ್ಟರ್ ಸಮಂತಕ್. ಬಂಧುಗಳೇ, ಕಲೆಯ ಬಗ್ಗೆ ನಿರಂತರ ಪ್ರೋತ್ಸಾಹ ಲಭಿಸಿದರೆ ಹೇಗೆ ಉತ್ತಮ ಕಲಾವಿದರಾಗಿ ರೂಪುಗೊಳ್ಳಲು ಸಾಧ್ಯ ಎಂಬುದನ್ನು ಇವರಿಬ್ಬರು ಇಡೀ ದೇಶಕ್ಕೆ ತೋರಿಸಿಕೊಟ್ಟವರು. ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಮಾರು ಗದ್ದೆಯಲ್ಲಿ ಪ್ರಥಮವಾಗಿ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಕೋರಿಕೆಯಂತೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಸಂಘಟಿಸಿದೆ. ಇದು ನಮ್ಮ ಪುತ್ತೂರಿನವರ ಭಾಗ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಇವತ್ತು ಈಗಾಗಲೇ ಸಂಸ್ಥೆಯ ಸ್ಥಾಪಕಿ ನೃತ್ಯ ಗುರು ವಿದುಷಿ ಶ್ರೀಮತಿ ಶಾಲಿನಿ ಆತ್ಮಭೂಷಣ್ರವರು ಕೇವಲ ಹೊರ ಜಿಲ್ಲೆಗಳಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಕೂಡ ಅವರ ನೃತ್ಯ ತಂಡ ಕಾರ್ಯಕ್ರಮಗಳನ್ನು ನೀಡಿ ಜನಮನ್ನಣೆ ಪಡೆದಿರುವುದು ನಮಗೆಲ್ಲರಿಗೂ ಗೊತ್ತಿದೆ. ನಾವು ಪತ್ರಿಕೆಯಲ್ಲಿ ಯಾವಾಗಲೂ ಓದುತ್ತಾ ಇದ್ದೇವೆ. ಅದಲ್ಲದೆ ಆರ್ಥಿಕವಾಗಿ ಹಿಂದುಳಿದ ಸುಮಾರು 30ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಯಾವುದೇ ಸಂಘ ಸಂಸ್ಥೆಗಳ ನೆರವು ಇಲ್ಲದೆ ಸಂಪೂರ್ಣವಾಗಿ ಉಚಿತವಾಗಿ ಭರತನಾಟ್ಯ ಶಿಕ್ಷಣ ಈಗಲೂ ನೀಡುತ್ತಿದ್ದಾರೆ. ಕಳೆದ 11 ವರ್ಷಗಳಿಂದ ಪ್ರತಿ ವರ್ಷ ತೆರೆಮರೆಯ ಸಾಧಕ ಕಲಾವಿದರಿಗೆ ಗೌರವ ಪುರಸ್ಕಾರ ನೀಡುತ್ತಾ ಬಂದಿರುತ್ತಾರೆ. ಇವರ ತಂಡಕ್ಕೆ ಎಲ್ಲ ಕಲಾವಿದರಿಗೆ ಶ್ರೀ ಮಹಾಲಿಂಗೇಶ್ವರನು ಆರೋಗ್ಯ ಭಾಗ್ಯವನ್ನು ನೀಡಲೆಂದು ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ. ಬಂಧುಗಳೇ, ಇವತ್ತು ನಿನ್ನೆ ಮೊನ್ನೆಯಲ್ಲಿ ನಮ್ಮ ಸಮಿತಿ ಬಂದು 1 ವರ್ಷವಾಯಿತು. ಎಷ್ಟೋ ಕಾರ್ಯಕ್ರಮಗಳಿಗೆ ಈ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ಇವತ್ತು ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಸಮಿತಿಯು ಬೆಂಬಲ ಸೂಚಿಸಿದೆ, ಬೆಂಬಲ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇಲ್ಲಿ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿದರೆ, ಸರಿಯಾದ ವ್ಯವಸ್ಥೆ ಅಂದರೆ ಹೇಗೆ, ಇಲ್ಲಿ ಸರಿಯಾದ ಡ್ರೈನೇಜ್ ವ್ಯವಸ್ಥೆಗಳಿಲ್ಲ, ಮಳೆ ಬಂದರೆ ಇಲ್ಲೆಲ್ಲ ನೀರು ನಿಲ್ತದೆ, ಸರಿಯಾಗಿ ವಸತಿಗಳ ವ್ಯವಸ್ಥೆ ಇಲ್ಲ, ವಾಶ್ರೂಮುಗಳ ವ್ಯವಸ್ಥೆ ಇಲ್ಲ. ನೀವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಬೇಕು. ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಬೇಕಂತ ಹೇಳಿ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಈಗಾಗಲೇ ನಮ್ಮ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಜೀರ್ಣೋದ್ಧಾರ ಎಲ್ಲ ಪಕ್ಷದ ಎಲ್ಲರ ವರ್ತಕರನ್ನು ಸೇರಿಸಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳನ್ನು ಇನ್ನು ಕೆಲವೇ ದಿವಸಗಳಲ್ಲಿ ನಾವು ಪ್ರಾರಂಭ ಮಾಡಲಿದ್ದೇವೆ. ಈ ಪುಣ್ಯದ ಕೆಲಸದಲ್ಲಿ ನೀವೆಲ್ಲರೂ ಸಲಹೆ ಸಹಕಾರಗಳನ್ನು ನೀಡಬೇಕಾಗಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದ ನಂತರ ದೇವಸ್ಥಾನದಲ್ಲಿ ಯಾವ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಬದಲಾವಣೆ ಮಾಡಿದ್ದೇವೆ ಎಂದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಇವತ್ತು ನಮ್ಮ ಸಮಿತಿ 1 ವಾರದ ಸಮಿತಿ ಅಸ್ತಿತ್ವಕ್ಕೆ ಬಂದು 1 ವಾರದಲ್ಲಿ ನಮ್ಮ ಹತ್ರ ಶಾಸಕರು ಕರೆದ್ರು ಹೇಳಿದರು, ಪ್ರತಿ ವಿಷಯಕ್ಕೂ ನೀವು ಪ್ರಶ್ನೆ ಚಿಂತನೆ ಮಾಡಬೇಕು, ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು, ಮತ್ತು ಭಕ್ತರ ಸಭೆ ಕರೆದು ಈ ನಿಮ್ಮ ಮಾಸ್ಟರ್ ಪ್ಲ್ಯಾನ್ ಉಂಟು, ಮಾಸ್ಟರ್ ಪ್ಲ್ಯಾನ್ನ ವಿಷಯ ಮತ್ತು ಪ್ರಶ್ನೆ ಚಿಂತನೆ ಮಾಡಿದ ವಿಷಯ ಅವರಲ್ಲಿ ಹೇಳಿ ಅವರ ಸಲಹೆ ಪಡೆದು ಮುಂದೆ ಅಭಿವೃದ್ಧಿ ಕೆಲಸ ಮಾಡಬೇಕಂತೇಳಿ ಶಾಸಕರು ಹೇಳಿದರು. ಇವರು ಈ ರೀತಿ ಯಾಕೆ ಹೇಳ್ತಾರೆ ಅಂತೇಳಿ ನನಗೆ 1 ತಿಂಗಳು ಕಳೆದು ಗೊತ್ತಾಯಿತು. ಯಾಕೆ ಅಂತ ಹೇಳಿದರೆ, ಒಂದು ಸಮಿತಿ ಬಂತು, ಒಂದು ದೊಡ್ಡ ಶಿವನ ಮೂರ್ತಿ ಮಾಡಿತ್ತು ಅಲ್ಲಿ, ಮತ್ತೊಂದು ಸಮಿತಿ ಬಂತು, ಆ ಶಿವನ ಮೂರ್ತಿಯನ್ನು ತೆಗೆದು ಇಲ್ಲಿಗೆ ಹಾಕಿತ್ತು, ಮತ್ತೊಂದು ಸಮಿತಿ ಬಂತು, ಪ್ರಶ್ನೆ ಚಿಂತನೆ ಮಾಡಿದ್ದಾರಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿತ್ತು. ಈಗ ಪ್ರತಿ ಸಲ ಅಷ್ಟಮಂಗಲ ಪ್ರಶ್ನೆ ಮಾಡುವಾಗ ಆ ಬಿಲ್ಡಿಂಗನ್ನು ತೆಗಿಬೇಕು, ಅದರ ದೋಷ ಉಂಟು, ಈಶ್ವರನಿಗೆ ಇಲ್ಲಿ ಸ್ಮಶಾನ ಅಡ್ಡ ಆಗ್ತದೆ ಅಂತ ಹೇಳಿದರು. ಇದು ಭಕ್ತರಲ್ಲಿ ನಡುಕ ಉಂಟಿತ್ತು, ಬೇಸರ ಕೂಡ ಆಯಿತು. ಇನ್ನು ನಮಗೆ ತೆಗೆಯದೆ ಗೊತ್ತುಂಟಾ? ಹಾಗೆ ರಕ್ತೇಶ್ವರಿ ದೈವ ಕೂಡ ಒಳಗಿತ್ತು, ಅದನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ಈ ಹಿಂದಿನ ಸಮಿತಿಯಿಂದ ಆಯಿತು. ಈಗ ಮೊನ್ನೆ ಇಲ್ಲಿ ಕೆಲವು ಅಭಿವೃದ್ಧಿ ಕೆಲಸಗಳು ಮಾಡುವಾಗ ಶಾಸಕರು ನಮ್ಮ ಹತ್ರ ಹೇಳಿದರು ಪ್ರಶ್ನೆ ಚಿಂತನೆ ಮಾಡಿ ಅಂತೇಳಿ. ಪ್ರಶ್ನೆ ಚಿಂತನೆ ಮಾಡುವಾಗ ರಕ್ತೇಶ್ವರಿ ದೈವ ಕೋಪದಲ್ಲಿ ಉಂಟು, ಅದನ್ನು ಒಳಗೆ ಕರೆಸಬೇಕಂತೇಳಿ ದೈವಜ್ಞರು ಹೇಳಿದರು. ಹಾಗೆ ಅದನ್ನು ಒಳಗೆ ಕರೆಸುವಂಥ ಕೆಲಸ ನಮ್ಮ ಸಮಿತಿ ಮಾಡಿತು. ಆದರೆ ಅದರ ಒಳಗೆ ಕರೆಸಿದ ನಂತರ ಈ ಮಹಾಲಿಂಗೇಶ್ವರ ದೇವರ ಚಿತ್ರಣವೇ ಬೇರೆ ಆಗಿದೆ. ಎಲ್ಲ ಕೆಲಸ ಕಾರ್ಯಗಳು ನಾವು ಹೇಳಿದಂತೆ ಇವತ್ತು ನಡೀತಾ ಇದೆ. ಹಾಗೆ ನಾನು ಯಾವ ಸಮಿತಿಯನ್ನು ದೂರುವುದಲ್ಲ, ಯಾವ ಸಮಿತಿಯನ್ನು ಗೂಬೆ ಕೂರಿಸುವಂಥ ಕೆಲಸ ಮಾಡುವುದಿಲ್ಲ. ಯಾಕೆಂತ ಹೇಳಿದರೆ, ಇನ್ನು ಈ ಹಿಂದೆ ಮಾಡಿದ ತಪ್ಪು ಇನ್ನು ನಮ್ಮ ಸಮಿತಿಯಿಂದ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ಹೇಳಿದ್ದೇನೆ. ಯಾಕೆಂತ ಹೇಳಿದರೆ, ಇದು ಯಾರ ದುಡ್ಡು?
ನಿಮ್ಮಂಥ ಭಕ್ತರು ತಲೆಗೆ 3 ಸುತ್ತಿ ಆ ಹುಂಡಿಗೆ ಹಾಕಿದ ದುಡ್ಡು ಅದು ಸರಿಯಾಗಿ ಮಹಾಲಿಂಗೇಶ್ವರ ದೇವರಿಗೆ ವಿನಿಯೋಗ ಆಗಬೇಕೆಂಬ ಹೇಳುವ ದೃಷ್ಟಿಯಿಂದ ಮಾಡಿದ್ದೇವೆ. ಮತ್ತು ನಮ್ಮ ಸಮಿತಿಯು ಕೂಡ ಈಶ್ವರ ಭಟ್ಟರು ತಪ್ಪು ಮಾಡಿದರೆ ನೀವು ಯಾವಾಗಲೂ ಹೇಳಿ, ನಮ್ಮ ಸಮಿತಿಯು ತಪ್ಪು ಮಾಡಿದರೆ ನೀವು ಯಾವಾಗಲೂ ಹೇಳಿ, ಅದನ್ನು ತಿದ್ದಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಯಾಕೆಂತ ಹೇಳಿದರೆ ತಪ್ಪು ಮಾಡಿದರೆ ಹೇಳಬೇಕು. ಈಗ ಮಹಾಲಿಂಗೇಶ್ವರ ದೇವಸ್ಥಾನದ ಸಂರಕ್ಷಣಾ ಸಮಿತಿ ಉಂಟು, ನಿತ್ಯಕರ ಸೇವಕರ ಸಮಿತಿ ಉಂಟು, ಅವರೆಲ್ಲ ಯಾವಾಗಲೂ ಅಧ್ಯಕ್ಷರೇ ಹಾಗೆ ಆಗಿದೆ ಹೀಗೆ ಆಗಿದೆ ಅಂತೇಳಿ ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ನಾವು ಭಕ್ತರ ಬೇಡಿಕೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿ ಇವತ್ತಿಷ್ಟು ಜೀರ್ಣೋದ್ಧಾರ ಕೆಲಸಗಳು ಆಗಿವೆ. ಹಾಗೆ ಇವತ್ತು ನೀವೆಲ್ಲರೂ ಈ ಒಂದು ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸಗಳಲ್ಲಿ ಪಾಲ್ಗೊಳ್ಳಬೇಕು. ನಿಮ್ಮಲ್ಲಿ ನಾನು ಹೇಳುವುದು ಒಂದೇ, ನೀವು ಹಾಕಿದ 1 ರೂಪಾಯಿಯನ್ನು ಕೂಡ ಆ ಮಹಾಲಿಂಗೇಶ್ವರ ದೇವರ ಭಂಡಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ನಿಮ್ಮ ಈ ವ್ಯವಸ್ಥಾಪನಾ ಸಮಿತಿಯು ಮಾಡುತ್ತದೆಂದು ಹೇಳುತ್ತಾ, ಹಾಗೆ ಈ ಒಂದು ಇಲ್ಲಿ ಸೇರಿರುವ ಎಲ್ಲ ಕಲಾಭಿಮಾನಿಗಳಲ್ಲಿ ನನ್ನದೊಂದು ವಿನಂತಿ, ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಈ ಕಾರ್ಯಕ್ರಮವನ್ನು ನಡೆಸಲು ಕಾರಣಕರ್ತರಾದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ಅವರಿಗೆ, ಕರ್ನಾಟಕ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಶ್ರೀಮತಿ ಶಾಲಿನಿ ಆತ್ಮಭೂಷಣ್ರವರಿಗೆ, ಹಾಗೂ ವಯಲಿನ್ ಖ್ಯಾತಿಯ ಕಲಾವಿದೆ ಕುಮಾರಿ ಗಂಗಾ ಶಶಿಧರನ್ರವರಿಗೆ, ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಮಾಸ್ಟರ್ ಸಮಂತಕರವರಿಗೆ, ಎಲ್ಲ ಕಲಾವಿದರಿಗೆ, ನೀವೆಲ್ಲ ಮಹಾಲಿಂಗೇಶ್ವರ ದೇವರ ಭಕ್ತರಾದ ನೀವೆಲ್ಲರೂ ಎದ್ದು ನಿಂತು ದೊಡ್ಡ ರೀತಿಯಲ್ಲಿ ಚಪ್ಪಾಳೆ ನೀಡಬೇಕೆಂದು ನಿಮ್ಮಲ್ಲಿ ನಾನು ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ಇದು ಸಾಲದು, ಜೋರಾಗಿ ಚಪ್ಪಾಳೆ ತಟ್ಟಬೇಕು. ನೀವು ನನ್ನ ಮಾತಿಗೆ ನೀವೆಲ್ಲ ಗೌರವ ಕೊಟ್ಟು ಅವರನ್ನು ಗೌರವಿಸಿದ್ದೀರಿ. ನಿಮಗೆಲ್ಲರಿಗೂ ನಾನು ಮಹಾಲಿಂಗೇಶ್ವರ ದೇವರ ಅಧ್ಯಕ್ಷತೆ ನೆಲೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಕ್ಕೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡಲಿರುವಂತಹ ಬಾಲ ಕಲಾವಿದರುಗಳು ಮಾಸ್ಟರ್ ಶಮಂತಕ್ ಹಾಗೂ ಕುಮಾರಿ ಗಂಗಾ ಶಶಿಧರನ್. ಇದೀಗ ಸ್ವಾಮೀಜಿ ಅವರನ್ನು ಅಭಿನಂದಿಸಬೇಕು ಅಂತ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತಾ ಮಾಸ್ಟರ್ ಶಮಂತಕ್ ವೇದಿಕೆಗೆ ಬರಬೇಕು. ಫೆಡರೇಷನ್ ಆಫ್ ಇಂಡಿಯಾ ಇದರಿಂದ ವಿಶೇಷ ಪುರಸ್ಕೃತನಾಗಿರುವಂಥ ಧಾರವಾಡದ ಈ ಪುಟ್ಟ ಕಲಾವಿದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ಹೆಮ್ಮೆಯ ಭರತನಾಟ್ಯ ಕಲಾವಿದ. ಅದೇ ರೀತಿ ಮೃದಂಗ, ತಬಲ, ಯಕ್ಷಗಾನದಲ್ಲಿಯೂ ಕೂಡ ವಿಶೇಷವಾದಂಥ ಪರಿಣತಿಯನ್ನು ಹೊಂದಿರುವಂತಹ ಈ ಕಲಾವಿದನಿಗೆ ಉಜ್ವಲ ಭವಿಷ್ಯ ದೊರಕಲಿ ಅಂತ ಆಶೀರ್ವಾದ ಪೂರ್ವಕವಾಗಿ ಅವನನ್ನು ಗೌರವಪೂರ್ವಕವಾಗಿ ಸಂಸ್ಥೆಯ ವತಿಯಿಂದ ಅಭಿನಂದಿಸ್ತಾ ಅವನಿಗೆ ಜೀವನದಲ್ಲಿ ಯಶಸ್ಸು ಲಭಿಸಲಿ ಅನ್ನುವಂತಹ ಸದಾಶಯ ನಮ್ಮದು. ಇದರ ಜೊತೆಗೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಆ ಹುಡುಗನನ್ನು ವಿಶೇಷವಾಗಿ ಕಲಾವಿದನನ್ನು ಗುರುತಿಸ್ತಾ ಇದೆ. ಅದೇ ರೀತಿ ನೃತ್ಯೋಪಾಸನ ಕಲಾ ಕೇಂದ್ರ ರಿಜಿಸ್ಟರ್ಡ್ ಇದರ ವಿದ್ಯಾರ್ಥಿನಿಯಾಗಿರುವಂಥ ಧನ್ಯಶ್ರೀ, ಕುಮಾರಿ ಧನ್ಯಶ್ರೀ ರಚಿಸಿರುವಂತಹ ವಿಶೇಷವಾದಂತಹ ಚಿತ್ರಪಟ, ಇದನ್ನು ಕೂಡ ಪ್ರೀತಿಯಿಂದ ಇವನಿಗೆ ಇನ್ನಷ್ಟು ಅಭಿವೃದ್ಧಿ ಲಭಿಸಲಿ ಅನ್ನುವ ದೃಷ್ಟಿಯಿಂದ ಕಾಣಿಕೆಯಾಗಿ ನೀಡ್ತಾ ಇದ್ದೇವೆ. ಕಲಾವಿದನಿಗೆ ಚಿತ್ರ ಕಲಾವಿದೆಯಿಂದ ಒಂದು ಕಿರು ಗೌರವ. ಸಭಾ ಕಾರ್ಯಕ್ರಮದ ತದನಂತರದಲ್ಲಿ ಶಮಂತಕನ ನೃತ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಕಣ್ಣಾಗೋಣ ಅಂತ ಹೇಳ್ತಾ ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಇಲ್ಲಿ ಸಾಧ್ಯ ಮಾಡಿದಂತಹ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸೋಮಣ್ಣ ಬೇವಿನ ಮರದ ಇವರಿಗೆ ನೃತ್ಯೋಪಾಸನ ಕಲಾ ಕೇಂದ್ರ ಕೊಡಮಾಡುವ ಗೌರವವನ್ನು ಅವರು ಸ್ವೀಕರಿಸಬೇಕು ಅಂತ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ.
ಕೇಂದ್ರದ ಈ ಗೌರವವನ್ನು ಸ್ವೀಕರಿಸಬೇಕು. ಪುತ್ತೂರಿನ ಜನತೆ ಈ ಕಾರ್ಯಕ್ರಮವನ್ನು ಸದಾ ನೆನಪಿಟ್ಟುಕೊಳ್ಳುತ್ತದೆ. ಕನ್ನಡಕ್ಕೆ ಮಾಡಿರುವಂತಹ ಈ ಒಂದು ಅನನ್ಯವಾದಂತಹ ಸಾಧನೆಯ ಕ್ಷಣಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ನೆನಪಿರುತ್ತದೆ ಅನ್ನುವಂತಹ ಸದಾಶಯದೊಂದಿಗೆ ಈ ಗೌರವವನ್ನು ತಮಗೆ ನೀಡುತ್ತಾ ಇದ್ದೇವೆ. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಪ್ರಕಾಶ್ ಮತ್ತಿಹಳ್ ಸರ್, ತಾವು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅನ್ನುವಂತಹ ವಿನಂತಿ. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಂದ ಆಶೀರ್ವಚನ. ಗುರಿ ಮತ್ತು ಗುರು ಎದುರಿದ್ದಾಗ ಕಾರ್ಯ ಸಂಪನ್ನವಾಗ್ತು. ವಿಶೇಷವಾದ ಕಾರ್ಯಕ್ರಮದ ಗುರಿಯನ್ನು ಇಟ್ಟುಕೊಂಡು ಗುರುಮುಖೇನ ಈ ಕಾರ್ಯಕ್ರಮ ಇಲ್ಲಿ ಸಾಕಾರಗೊಳ್ಳುತ್ತಾ ಇದೆ. ಇದೀಗ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಬೇಕು ಅಂತ ವಿನಮ್ರಪೂರ್ವಕವಾಗಿ ವಿಶೇಷ ಅನುಮತಿಯ ಮೇರೆಗೆ ಆಶೀರ್ವಚನವನ್ನು ಆಮೇಲೆ ನೀಡ್ತೇವೆ. ನಾವು ಮೊದಲು ಅಧ್ಯಕ್ಷೀಯ ಮಾತುಗಳನ್ನು ಆಡ್ತೇವೆ ಅಂತ ಶ್ರೀಯುತ ಸೋಮಣ್ಣ ಬೇವಿನ ಮರದವರು ಹೇಳಿರ್ತಾರೆ. ಸರ್, ತಮಗಾಗಿ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಹಾಗೂ ಈ ನಾಡಿನ ಭಾಳಷ್ಟು ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಂಡು ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸುವಂತ ಬಂದಿರುವಂಥ ನೃತ್ಯೋಪಾಸನ ಕಲಾ ಅಕಾಡೆಮಿ ಪುತ್ತೂರಿನ ಸಹಯೋಗದಲ್ಲಿ ಆ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನಡೀತಕ್ಕಂತಹ ಈ ಒಂದು ಪುತ್ತೂರಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಈ ನಾಡಿನ ಹೆಸರಾಂತ ಮಠಗಳಲ್ಲೊಂದಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಎಡೆನೂರು ಮಠದ ಶ್ರೀಗಳ ಪಾದಾರವಿಂದಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಆತ್ಮೀಯ ಹಾಗೂ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರೇ, ಈ ದೇವಸ್ಥಾನದ ಅಧ್ಯಕ್ಷರಾದಂಥ ಗೌರವಾನ್ವಿತ ಈಶ್ವರ್ ಭಟ್ರವರೇ, ಕ್ರಿಯಾಶೀಲ ಕಾರ್ಯದರ್ಶಿಗಳು, ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಗೌರವಾನ್ವಿತ ಪ್ರಕಾಶ್ ಮತ್ತಿಹಳ್ಳಿಯವರೇ, ಈ ಒಂದು ಭಾಗದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಾಜದಲ್ಲಿ ಮತ್ತು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಯುವಕರಾದಂತಹ ನಮ್ಮ ಪುತ್ತೂರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರು ಸಹೋದರರಾದಂಥ ಉಮೇಶ್ ನಾಯ್ಕರವರೇ, ಈ ತಾಲೂಕಿನ ದಂಡಾಧಿಕಾರಿಗಳಾದಂಥ ಗೌರವಾನ್ವಿತ ಕೂಡಲಿಗೆಯವರೇ, ಮೇಲಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವಂತಹ ಮತ್ತು ಅದರ ಉಸ್ತುವಾರಿಯನ್ನು ವಹಿಸಿದಂಥ ವಿದುಷಿ ಶ್ರೀಮತಿ ಶಾಲಿನಿ ಪದ್ಮಭೂಷಣರವರೇ, ಮೇಲಾಗಿ ಅವರ ಪುತ್ತೂರಿನ ಕಲಾ ಅಕಾಡೆಮಿಯ ನೃತ್ಯೋತ್ಸವದ ನಮ್ಮ ಸ್ನೇಹಿತರು, ಅಂದರೆ ನಿಮ್ಮ ಮನೆಯವರು ಅದಲ್ರಿ, ಆತ್ಮಭೂಷಣರವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಗೌರವಾನ್ವಿತ ಪುತ್ತೂರಿನ ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದಂಥ ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ಅನೇಕ ಹಿರಿಯರು, ಯುವಕರು, ತಾಯಂದಿರು, ಪತ್ರಿಕಾ ಸ್ನೇಹಿತರಿದ್ದೀರಿ, ನಿಮಗೆಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ನಮ್ಮ ಕಡೆ ಒಂದು ಮಾತಿದೆ, ಅದು ಎಲ್ಲ ಕಡೆ ಐತಿ ಅಂತ ನಾನು ಭಾವಿಸಿದ್ದೇನೆ. ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಗಳು ಮಾತನಾಡಿದ ಮೇಲೆ ನಾವು ಯಾರೂ ಮಾತನಾಡುವುದಿಲ್ಲ. ಯಾಕೋ ಏನೋ ಆಶೀರ್ವಾದವನ್ನು ಮಾಡಬೇಕಂದಾಗ ನನಗೆ ಸ್ವಲ್ಪ ತಳಮಳ ಆಯಿತು. ಏನಪ್ಪ ಇದು ಶ್ರೀಗಳು ಮಾತನಾಡಿದ ಮೇಲೆ ನಾನು ಮಾತನಾಡೋದು ಅದು ಅಷ್ಟೊಂದು
ಸರಿಯಲ್ಲ ಅಂಥೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ಭಾಳಷ್ಟು ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮದ ರೂವಾರಿಗಳು 3-4 ತಿಂಗಳಿಂದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋಂಥ ಮಾತನ್ನು ಬೆಂಗಳೂರಿನ ನಮ್ಮ ಕಚೇರಿಗೆ ಬಂದು ಮಾತನಾಡ್ತಿದ್ರು. ಆಗಲಿ ಒಂದು ಬಾರಿ ಕಾರ್ಯಕ್ರಮವನ್ನು ಮಾಡೋಣ ಅಂದ್ಕಂತ ಬಂದ್ವಿ. ಈಗಾಗಲೇ ಪ್ರಕಾಶ್ ಮತ್ತಿಹಳ್ಳಿಯವರು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಹೇಳಿದರು. ಅವರು ಈ ದಕ್ಷಿಣ ಕನ್ನಡದ ಸೀಮಿತವಾಗಿ ಹೇಳಿದರು. ವೇದಿಕೆ ಮೇಲೆ ಶಾಸಕರು ಇದ್ದಾರೆ, ಗೌರವಾನ್ವಿತ MP ಅವರು ಬಂದು ಹೋದರು, ಶುಭಾಶಯವನ್ನು ಕೋರಿದರು. ಈ ಒಂದು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 2010ರಲ್ಲಿ ಪ್ರಾರಂಭವಾಗಿದ್ದು 19 ಜಿಲ್ಲೆ 63 ತಾಲೂಕುಗಳನ್ನು 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡಿಗರ ಸಂರಕ್ಷಣೆಗಾಗಿ ಈ ಪ್ರದೇಶದ ಈ ಒಂದು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಹುಟ್ಟಿಕೊಂಡಿದೆ. ಈ ಒಂದು ಪ್ರಾಧಿಕಾರ ಹುಟ್ಟಿದ ನಂತರ ಸುಮಾರು 15 ವರ್ಷಗಳಿಂದ ಗಡಿ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಬಂದಿದ್ದೇವೆ. ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿ ಗೌರವಾನ್ವಿತ ಶಾಸಕರೇ 6 ರಾಜ್ಯಗಳ ಗಡಿ ಭಾಗದಲ್ಲಿ ಅಂದರೆ 63 ತಾಲೂಕನ್ನು ಬಿಟ್ಟು ಹೊರ ರಾಜ್ಯಗಳಲ್ಲಿ 658 ಕನ್ನಡ ಶಾಲೆಗಳು ಪ್ರಾರಂಭ ಆಗಿವೆ. ಸುಮಾರು 1,09,000 ವಿದ್ಯಾರ್ಥಿಗಳು ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಾನೊಂದು ಮಾತನ್ನೇ ಇಲ್ಲಿ ಭಾಳ ಸಂತೋಷದಿಂದ ಹೇಳಬೇಕು ಅಂತ ಹೇಳಿದರೆ, ಕರ್ನಾಟಕದ ಒಳಗಿದ್ದಂಥ ಕನ್ನಡ ಮಾತನಾಡುವುದು ಏನು ಈ ಪುತ್ತೂರಿನ ದಕ್ಷಿಣ ಕನ್ನಡದ ಅಲ್ಲಿಯ ಕನ್ನಡಿಗರು ಮಾಡ್ತಾ ಇದ್ದಾರೆ. ಈ ಕನ್ನಡವನ್ನು ಉಳಿಸಬೇಕು ಅಂತೇಳಿ ನಾವು ಬೇರೆ ಯಾವುದೇ ವಿಷಯಕ್ಕೆ ಹೋಗೋದಲ್ಲ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕೆಲವು ನೀತಿ ನಿಯಮಗಳನ್ನು ಮಾನ್ಯ ಶಾಸಕರಲ್ಲಿ ವೇದಿಕೆ ಮೇಲಿದ್ದಂಥವ್ರಿಗೆ, ವೇದಿಕೆ ಎದುರಿಗಿದ್ದಂಥವರಿಗೆ ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಏನು ಹೊರ ರಾಜ್ಯದಲ್ಲಿರ್ತಕ್ಕಂಥ 658ಕ್ಕೂ ಹೆಚ್ಚು ಕನ್ನಡ ಶಾಲೆಗಳು ಇವನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳಿ ಇವತ್ತು ಸರ್ಕಾರಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವೆ. ಈ ಕರ್ನಾಟಕ ಘನ ಸರ್ಕಾರ 63 ತಾಲೂಕುಗಳಲ್ಲಿ ಸುಮಾರು 17,000 ಕನ್ನಡ ಶಾಲೆಗಳದಾವೆ. 17,000 ಕನ್ನಡ ಶಾಲೆಗಳನ್ನು ಹೊರತುಪಡಿಸಿ, ಅಂದರೆ ನಾನು ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿರ್ತಕ್ಕಂಥ ತಾಲೂಕುಗಳಲ್ಲಿ ಕನ್ನಡ ಶಾಲೆಗಳ ಬಗ್ಗೆ ಒಳಗಿರ್ತಕ್ಕಂಥದ್ದಲ್ಲ, ಇವನ್ನೆಲ್ಲವನ್ನು ಉಳಿಸಬೇಕು ಅಂತೇಳಿ ಪ್ರಾಧಿಕಾರ ಹುಟ್ಟಿದೆ. ಅದೇ ರೀತಿ ಸುಮಾರು 15 ವರ್ಷಗಳಿಂದ ಕನ್ನಡದ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋಂಥ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಕನ್ನಡ ಶಾಲೆಗಳ ಕಟ್ಟಡಗಳಿರ್ಬೋದು, ಗ್ರಂಥಾಲಯಗಳಿರ್ಬೋದು, ಅಂಗನವಾಡಿ ಇರ್ಬೋದು, ಕಂಪೌಂಡುಗಳಿರ್ಬೋದು, ಕ್ಲಾಸ್ ಬೋರ್ಡು ಮತ್ತು ಕ್ಲಾಸ್ ರೂಮನ್ನು ಸುಸಜ್ಜಿತವಾಗಿ ಇಡಬೇಕು ಅನ್ನೋಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತಿಗೂ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಪ್ರಕಾಶ್ ಅವರು ಹೇಳಿದರು, ಬರೀ ದಕ್ಷಿಣ ಕನ್ನಡದ ಅಂದರೆ ಮಂಗಳೂರಿನಲ್ಲಿ ಕನ್ನಡ ಭವನ, ತುಳು ಭವನ, ಕೊಂಕಣಿ ಭವನ, ಬ್ಯಾರಿ ಭವನ, ಕಾಸರಗೋಡಿನಲ್ಲಿ ಕಿಯಣ್ಣರಯ್ಯರವರ ಭವನ, ಅದು ಅಲ್ಲದೇ ಮಹಾರಾಷ್ಟ್ರದಲ್ಲಿ ಲಿಗಾಡೆ ತಾಯಿ ಹೆಸರಿನಲ್ಲಿ ಭವನ, ಬೆಳಗಾವದಲ್ಲಿ ಕನ್ನಡದ ಭವನ, ಬೀದರ್ದಲ್ಲಿ ಕನ್ನಡ ಭವನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ
ಬೆಳಗಾವಿಯ ಸುಮಾರು 8 ಕೋಟಿ ರೂಪಾಯಿದಲ್ಲಿ ಕನ್ನಡ ಭವನ ಕಟ್ಟಿದ್ದೇವೆ. ಈ ಎಲ್ಲ ಕಾರಣಗಳು ಏನು ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ಬೇರೆ ಭಾಷೆಗಳಿಗೆ ಮೋಹಿತರಾಗಿ ಕನ್ನಡವನ್ನು ಎಲ್ಲಿ ಮರೀತಾರಲ್ಲ, ಅದರ ಸಲುವಾಗಿ ಇವತ್ತು ಈ ಕನ್ನಡವನ್ನು ಉಳಿಸಬೇಕು ಅಂತೇಳಿ ಈ ಒಂದು ಪ್ರಾಧಿಕಾರ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕಲಾ ತಂಡಗಳು ಉಳಿಬೇಕು, ಕರ್ನಾಟಕದ ಹೊರಗಿರ್ತಕ್ಕಂಥ ಎಲ್ಲ ಕಲಾ ತಂಡಗಳು ಉಳಿಬೇಕು, ಅವನ್ನು ಬೆಳೆಸಬೇಕು, ನಿರಂತರವಾಗಿ ಅದು ಸಮಾಜದ ಸೇವೆಯನ್ನು ಮಾಡಬೇಕು ಅನ್ನೋಂಥ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಘನ ಸರ್ಕಾರ ಬೇಕಾದಷ್ಟು ಅನುದಾನವನ್ನು ಒದಗಿಸ್ತಾ ಬಂದಿದೆ. ಈಗಾಗಲೇ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆಲವೊಂದು ವಿಷಯವನ್ನು ಈ ವೇದಿಕೆ ಮುಖಾಂತರ ಪ್ರಸ್ತಾಪ ಮಾಡಿದ್ದಾರೆ. ಸನ್ಮಾನ್ಯ ಶಾಸಕರೇ, ಈಗಾಗಲೇ ನಾನು ಅಧ್ಯಕ್ಷನಾಗಿ 1,26,000 ಕಿಲೋಮೀಟರ್ ಅಡ್ಡಾಡಿದ್ದೇನೆ. ತಮಗೆ ಆಶ್ಚರ್ಯ ಅನ್ನಿಸ್ಬೋದು. ಕಾಸರಗೋಡಿಗೆ ಸುಮಾರು 22ರಿಂದ 24 ಬಾರಿ ಬಂದು ಹೋಗಿದ್ದೇನೆ. ಅದೇ ರೀತಿ ಎಲ್ಲ ರಾಜ್ಯಗಳ ಗಡಿಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ತಾವು ಹೇಳಿದ್ರಿ ಸತ್ಯ. ಕಾಸರಗೋಡಿನಲ್ಲಿರ್ತಕ್ಕಂಥವರು, ಗೋವಾದಲ್ಲಿರ್ತಕ್ಕಂಥವರು, ಆಂಧ್ರದಲ್ಲಿರ್ತಕ್ಕಂಥವರು, ತಮಿಳುನಾಡಿನಲ್ಲಿರ್ತಕ್ಕಂಥವರು, ಮಹಾರಾಷ್ಟ್ರದಲ್ಲಿರ್ತಕ್ಕಂಥವರು, ತೆಲಂಗಾಣದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಏನು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದರೆ, ಮೊದಲನೆಯ ತರಗತಿಯಿಂದ 10ನೆಯ ತರಗತಿವರೆಗೆ ಕಲಿತಂಥ ಮಕ್ಕಳಿಗೆ ಅಲ್ಲಿ ಏನು ಯಾವ ಸರ್ಟಿಫಿಕೇಟ್, ಜಾತಿಯ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆ ಜಾತಿ ಕರ್ನಾಟಕದಲ್ಲಿ ನಡೀತಾ ಇಲ್ಲ. ಅದೇ ರೀತಿ ಗೋವಾದಲ್ಲಿಯೂ ಸಹ ಇದೇ ಪರಿಸ್ಥಿತಿ ಅದ. 1962ರ ಪೂರ್ವದಲ್ಲಿ ಇದ್ದಂಥ ಗೋವಾ ವಾಸಿಗರಿಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ, ಅದರ ನಂತರ ಇದ್ದಂಥವ್ರಿಗೆ ಸರ್ಟಿಫಿಕೇಟನ್ನು ಕೊಡ್ತಾ ಇಲ್ಲ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕಲಿತಂಥ 1ನೇ ತರಗತಿಯಿಂದ 10ನೇ ತರಗತಿ ಕನ್ನಡದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಸಹ ಈ ಪರಿಸ್ಥಿತಿ, ಈ ಒಂದು ಅನುಕೂಲ ಇಲ್ಲ. ಆ ನಿಟ್ಟಿನೊಳಗೆ ಕರ್ನಾಟಕ ಘನ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ನಾವು ಎಲ್ಲ ರೀತಿಯ ಈ ಸಮಸ್ಯೆಗಳಿಗೆ ಬಗೆಹರಿಸಬೇಕು ಅಂತ ಹೇಳಿ ಕಳೆದ ಬಾರಿ ಮಹಾರಾಷ್ಟ್ರದ ಜತ್ತ ತಾಲೂಕಿನಲ್ಲಿ ದಾನಮ್ಮ ದೇವಿ ಶ್ರೀ ಕ್ಷೇತ್ರದಲ್ಲಿ ಸುಮಾರು 20,000 ಜನ ಕನ್ನಡಿಗರನ್ನು ಸೇರಿಸಿ, ಮಹಾರಾಷ್ಟ್ರದ ಕನ್ನಡಿಗರನ್ನು ಸೇರಿಸಿ ಅಲ್ಲಿಯ ಸಮಸ್ಯೆಗಳ ಬಗ್ಗೆ, ಅಂದರೆ ಹೊರರಾಜ್ಯಗಳ ಸಮಸ್ಯೆಯ ಬಗ್ಗೆ, ಆಗ್ತಕ್ಕಂಥ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ನಾವು ಅವರ ಸರ್ಕಾರದ ಗಮನವನ್ನು ಸೆಳೆದಾಗ ನೀವು ಹೇಳಿದಂಥ ಒಂದು ವಿಷಯ ಅದರಲ್ಲಿ ಇತ್ತು. ಆ ಒಂದು ವಿಷಯವನ್ನು ಮುಖ್ಯ ಕಾರ್ಯದರ್ಶಿಗಳ ಕೂಡ ಚರ್ಚೆ ಮಾಡಿ ಎಲ್ಲ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು, ಉಸ್ತುವಾರಿ ಕಾರ್ಯದರ್ಶಿಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆಯನ್ನು ಸೇರಿ ಒಂದು ಸಭೆಯನ್ನು ಬೆಂಗಳೂರಿನಲ್ಲಿ ಮಾಡಿದ್ವಿ. ಆವಾಗ ಅದು ಭಾಳಷ್ಟು ಚರ್ಚೆ ನಡೀತು. ಮೀಸಲಾತಿಯ ವಿಷಯ ಇರ್ಬೋದು, ಹಾಸ್ಟೆಲ್ಗಳ ವಸತಿ ಕೊಡ್ತಕ್ಕಂಥ ವಿಷಯ ಇರ್ಬೋದು, ಅಲ್ಲಿರ್ತಕ್ಕಂಥ ಮಕ್ಕಳು ಕರ್ನಾಟಕದಲ್ಲಿ ಬಂದು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ತೊಡರುಗಳು ಏನು ಅನ್ನೋದರ ಬಗ್ಗೆ ಚರ್ಚೆಯನ್ನು ನಾವು ಮಾಡಿದ್ವಿ. ಆವಾಗ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮುಖ್ಯ ಕಾರ್ಯದರ್ಶಿಗಳಾದಂಥ ಸಹೋದರಿ ಶಾಲಿನಿ ಮೇಡಮ್ ಅವರು ದಿಟ್ಟ ನಿರ್ಣಯವನ್ನು ತೆಗೆದುಕೊಂಡು 19 ಜಿಲ್ಲೆಗೆ ನ್ಯೂಡಲ್ ಆಫೀಸರ್ಗಳನ್ನು ನೇಮಕ ಮಾಡಿದರು. ಅದರ ಜೊತೆಗೆ ಕನ್ನಡದ ಬಗ್ಗೆ ಬರೀ ಸಭೆಗಳು ಸೇರಿದಾಗ, ಹೋರಾಟ ಮಾಡಿದಾಗ, ಸಮಸ್ಯೆಗಳ ಬಗ್ಗೆ ಚರ್ಚೆ ಆದಾಗ ಮಾತ್ರ ಅದು ಚರ್ಚೆ ಆಗಬಾರ್ದು, ಸರ್ಕಾರದ ಗಮನಕ್ಕೆ ಬರಬಾರ್ದು. 19 ಜಿಲ್ಲೆಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನು ಜಿಲ್ಲೆಯಲ್ಲಿ 3 ತಿಂಗಳಿಗೊಮ್ಮೆ ನಡೀತಕ್ಕಂಥ ಜಿಲ್ಲಾ ಉಸ್ತುವಾರಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ KDP ಸಭೆಗೆ ಹೋಗಬೇಕು ಅನ್ನೋಂಥ ಒಂದು ದಿಟ್ಟ ನಿರ್ಣಯವನ್ನು ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ಕನ್ನಡ ಉಳಿತೈತಿ ಅನ್ನೋಂಥ ಭರವಸೆಗಳು ಹೊರರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ, ಗಡಿಭಾಗದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಒಂದು ಭರವಸೆಯನ್ನು ಕೊಟ್ಟಂಥ ನಮ್ಮ ಸರ್ಕಾರ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ.
ಏನು ಈ ಹೊರ ರಾಜ್ಯದಲ್ಲಿ 1ರಿಂದ 10ನೇ ತರಗತಿಯಲ್ಲಿ ಯಾವುದೇ ಜಾತಿಯಲ್ಲಿ ಕಲಿತಂಥ ಮಕ್ಕಳು, ಅಲ್ಲಿ SC ಇರ್ಬೋದು, ST ಇರ್ಬೋದು, ಜನರಲ್ ಇರ್ಬೋದು, ಯಾವುದೇ ಜಾತಿಯಲ್ಲಿ ಕಲಿತಂಥ ಮಕ್ಕಳು ಕರ್ನಾಟಕದಲ್ಲಿ ಬಂದು ಯಾವುದೇ ಹಾಸ್ಟೆಲಿನಲ್ಲಿ, ಸರ್ಕಾರದ ಯಾವುದೇ ಹಾಸ್ಟೆಲಿನಲ್ಲಿ ಅವರು ಅಡ್ಮಿಷನನ್ನು, ಪ್ರವೇಶಾತಿಯನ್ನು ಪಡೆಯಬಹುದು ಅನ್ನೋಂಥ ನಿರ್ಣಯವನ್ನು, ಆದೇಶವನ್ನು ಕರ್ನಾಟಕ ಘನ ಸರ್ಕಾರ ಇವತ್ತು ಕೊಟ್ಟಿದೆ. ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಗಡಿ ಭಾಗದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗಗಳು ತೊಂದರೆಗಳನ್ನು ಕೊಡಬಾರದು ಅನ್ನುವಂಥ ದೃಷ್ಟಿಯಿಂದ ನಾವು ಇವತ್ತು ಎಲ್ಲ ಕಾನೂನನ್ನು, ಕರ್ನಾಟಕ ಘನ ಸರ್ಕಾರ ಕನ್ನಡಿಗರಿಗೆ ಮಾಡಿದಂಥ ಕಾನೂನನ್ನು, ಕನ್ನಡದ ಪುಸ್ತಕಗಳನ್ನು ಮಾಡಿ ಅದನ್ನು ಪ್ರತಿಯೊಂದು ಸಂಘ ಸಂಸ್ಥೆಗೆ, ಕಾಲೇಜುಗಳಿಗೆ, ವಿದ್ಯಾರ್ಥಿಗಳಿಗೆ, ಸಂಘ ಸಂಸ್ಥೆಗಳಿಗೆ ಕೊಡುವಂಥ ಹತ್ತಾರು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಭಾಳಷ್ಟು ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತುತಪಡಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಮಧ್ಯ ಕರ್ನಾಟಕದ ಹಾವೇರಿಯಿಂದ ಬಂದಂಥವನು. ಈಗೇನು ಸನ್ಮಾನವನ್ನು ಮಾಡಿದ್ರಲ್ಲ ನಮ್ಮ ಹುಡುಗ, ಭಾಳ ಅಭಿಮಾನದಿಂದ ಹೇಳ್ತಾ ಇದ್ದೇನೆ, ಧಾರವಾಡದವನು. ಅಂದರೆ ನನ್ನ ಜಿಲ್ಲೆನೂ ಮೊದಲ ಅಖಂಡ ಜಿಲ್ಲೆಯೊಳಗೆ ಬಂದಾಗ ಆ ಜಿಲ್ಲೆಯವನು ನಾನು, ಧಾರವಾಡ ಜಿಲ್ಲೆಯವನು. ಬಂದಂಥವನಿಗೆ ಸನ್ಮಾನವನ್ನು ಮಾಡಿದ್ದೀರಿ ತಾವೆಲ್ಲ, ಶ್ರೀಗಳ ಆಶೀರ್ವಾದವನ್ನು ಮಾಡಿಸಿದ್ದೀರಿ. ಇಂಥ ದೊಡ್ಡ ಸಭೆಯಲ್ಲಿ ಅವನಿಗೆ ನಿಮ್ಮೆಲ್ಲರ ಶ್ರೀರಕ್ಷೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಆ ಪೇಟವನ್ನು ಹಾಕಿದಾಗ ಅವನ ಮುಖಲಕ್ಷಣವನ್ನು ನಾನು ನೋಡಿದೆ. ಮಹಾರಾಜ ಕಂಡಂಗೆ ಕಾಣಿಸ್ತಾ ಇದ್ದ, ಮಹಾರಾಜ ಕಂಡಂಗೆ ಕಾಣಿಸ್ತಾ ಇದ್ದ. ನಾನಂದೆ ಶ್ರೀಗಳಿಗೆ, ಮಹಾರಾಜ ಕಂಡಂಗೆ ಕಾಣಿಸ್ತಾನ ಅನ್ನೋಂಥ ಮಾತನ್ನು. ಎಲ್ಲೇ ಒಂದು ಕಡೆ ಅವರ ದೃಷ್ಟಿ ಆ ಮಗುವಿಗೆ ಬಿದ್ದರೆ ಮುಂದೆ ಮಹಾರಾಜ ಆದಂಗೆ ಆಗ್ತಾನ ಅನ್ನೋಂಥದ್ದು ನನ್ನ ಆಸೆ. ಅವನನ್ನು ಕರೆಸಿ ಸಹ ಇವತ್ತ ವೇದಿಕೆ ಮುಖಾಂತರ ಅವನನ್ನು ಬೆನ್ನು ಚಪ್ಪರಿಸಿ ಆಶೀರ್ವಾದವನ್ನು ತಾವು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ನಮ್ಮ ಕುಮಾರಿ ಗಂಗಾ ಶಶಿಧರನ್ನವ್ರಿಗೂ ಅವರ ಹತ್ತಾರು ಕಾರ್ಯಕ್ರಮವನ್ನು ನಾನು ಟಿವಿಯಲ್ಲಿ ನೋಡಿದ್ದೇನೆ. ಅಂಥ ಚಿಗುರುವಂತಹ ಪ್ರತಿಭಾನ್ವಿತ ಮಕ್ಕಳನ್ನು ಕರೆಸಿ ಇವತ್ತ ಎಲ್ಲರ ಸಹಯೋಗದೊಂದಿಗೆ ಅದನ್ನು ಇವತ್ತು ವೇದಿಕೆ ಮುಖಾಂತರ ಪ್ರಸ್ತುತಪಡಿಸ್ತಾ ಇದ್ದೀರಿ ಅಂತ ಹೇಳಿದರೆ ಈ ಭಾಗದ ಜನ ಕಲೆಗೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾರ ಅನ್ನೋಂಥದ್ದು ನನ್ನ ಅನಿಸಿಕೆ. ನಾವೆಲ್ಲ ಬರ್ತಾ ಇದ್ದೇವೆ, ನಾವೆಲ್ಲ ಮಲೆನಾಡಿನವರಲ್ಲ, ನಾವು ಅರೆ ಮಲೆನಾಡಿನ ಪ್ರದೇಶದಿಂದ ಬರ್ತೇವೆ. ಈ ಕಡೆ ಭಾಗದಾಗ ಭಾಳಷ್ಟು ದೇವಾನುದೇವತೆಗಳು ವಾಸ ಮಾಡಿದ್ದಾರೆ ಅಂತ ಕೇಳಿದ್ದೇವೆ. ಆ ದೇವಾನುದೇವತೆಗಳ ಆಶೀರ್ವಾದವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಬರ್ತೇವೆ. ಬಂದು ಕೈಲಾದ ಮಟ್ಟಿಗೆ ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆಯುವಂಥವ್ರು ನಾವು. ಅದಕ್ಕೆ ಈ ಭಾಗ ಸಮೃದ್ಧಿಯ ಭಾಗ, ಈ ಭಾಗ ಭಾಳಷ್ಟು ಪ್ರಸಿದ್ಧಿಯಾದಂಥ ಭಾಗ, ಈ ಭಾಗ ದೇವರ ನಾಡಿಗೆ ಸಮೀಪವಾದಂಥ ಭಾಗ. ಮತ್ತು ನೀವೆಲ್ಲರೂ ದೇವರ ಬಗ್ಗೆ ಉಪಾಸನೆಯನ್ನು ಮಾಡ್ತಕ್ಕಂಥವರು. ನಾನಾಗಲೇ ಮಹಾಲಿಂಗರಾಯನ ದೇವಸ್ಥಾನಕ್ಕೆ ಹೋದಾಗ ಸಹೋದರಿಯರು, ಸಮಯ ಆಗಿದೆ ನನಗೆ ಗೊತ್ತು, ಅನಿವಾರ್ಯವಾಗಿ ಕೆಲವೊಂದು ವಿಷಯವನ್ನು ಹಂಚಿಕೊಳ್ಬೇಕಾಗ್ತದೆ. ಆ ಮಹಾಲಿಂಗರಾಯನ ಬಲಗಡೆ ಕೂತಂಥ ತಾಯಿಯಂದಿರ ಆ ದೇವರ ನಾಮಸ್ಮರಣೆಯನ್ನು ಕೇಳಿದಾಗ ಭಾಳಷ್ಟು ಸಂತೋಷ ಆಯಿತು. ಆ ಹರಿದಾಸರ ಪದಗಳನ್ನು ಹಾಡುವಾಗ ಹಿಂಗೂ ಇತ್ತೆ ನಮ್ಮ ಪ್ರಾಚೀನ ಕಾಲ ಅನ್ನುವಂಥ ಭಾವನೆಗಳು ನಮಗೆ ಮೂಡ್ತಾ ಇದ್ವು. ಅಂಥ ಒಂದು ಒಳ್ಳೆಯ ಶ್ರೀಕ್ಷೇತ್ರದ ದರ್ಶನವನ್ನು ಮಾಡಿಸಿದ್ದೀರಿ. ಅದರ ಜೊತೆಗೆ ನನಗೆ ಅನುದಾನವನ್ನು ಕೊಡಲಿಕ್ಕೆ ಮಾನ್ಯ ನಾಯಕವರು ಅರ್ಜಿಯನ್ನು ಕೊಟ್ಟಿದ್ದಾರೆ. ಜಾಗ ಅದೇ ಅಂತೇಳಿ ತಾವು ಹೇಳಿದ್ದೀರಿ. ನಾನು ಈ ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಯಾರಾದರೂ ಮಾತು ಕೇಳ್ತಾರ ಅಂತ ಹೇಳಿದರೆ ಅದು ಶಾಸಕರ ಮಾತು ಕೇಳ್ತಾರೆ. ಯಾಕಂದರೆ ಶಾಸಕರಿದ್ದರೆ ಅವರಿದ್ದರೆ ಶಾಸಕರು, ನಾನಿಲ್ಲ ಅಂದರೆ ಇನ್ನೊಬ್ಬ ಅಧ್ಯಕ್ಷನ ತರ್ತಾರೆ. ನನಗೆ ಗೊತ್ತು. ನಾನು ಏನಾರು ಹೆಚ್ಚು ಕಡಿಮೆ ಹೇಳಿದೆ ಅಂದ್ರೆ ನಾನಿಲ್ಲ ಅಂದರೆ ಇನ್ನೊಂದು ಅಧ್ಯಕ್ಷರು ತರ್ತಾರೆ. ಅದ್ರಾಗೇನದ? ಶಾಸಕರು ಭಾಳಷ್ಟು ಮುಖ್ಯ. ಶಾಸಕರ ಮಾತಿಗೆ ಗೌರವವಿದೆ. ನಾನು ಸಹೋದರ ಅಶೋಕ್ ರೈ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ನಿಮ್ಮ ಮುಖಾಂತರ 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿ ಕನ್ನಡಿಗರ ಒಂದು ವ್ಯವಸ್ಥೆ ಸರಿಯಾಗಬೇಕು ಅಂತ ಹೇಳಿದರೆ
ನಿಮ್ಮ ಮುಖಾಂತರ ಈ ನಮ್ಮ ಪ್ರಾಧಿಕಾರಕ್ಕೆ ಸ್ವಲ್ಪ ಹೆಚ್ಚು ಅನುದಾನವನ್ನು ಕೊಡಿಸಿದರೆ ನೀವು ಹೇಳುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಆದರೆ ಇದ್ದಂಥ ಅನುದಾನದಲ್ಲಿ ನಾ ಕೈ ಎತ್ತಿ ಹೋಗೋದಿಲ್ಲ, ಸುಳ್ಳು ಹೇಳಿ ಹೋಗೋದಿಲ್ಲ. ಯಾಕಂದ್ರೆ ಇನ್ನೊಂದು ಸಲ ಬರಬೇಕಲ್ಲ. ಆ ಕಡೆ ಮೊನ್ನೆ ಬೆಳಗಾವ್ದಾಗ ಬಂದ ನಾನು ಹೇಳಿದೆ, ಶಾಸಕರೇ ಇವತ್ತು ಕಾರ್ಯಕ್ರಮ ಅಂತ ಬರಬೇಕು ಅಂತ ಹೇಳಿದೆ. ಆಯಿತು ಬರ್ತಾನೆ ಅಂತ ಹೇಳಿದರು. ಬೆಳಗ್ಗೆನೂ ಫೋನ್ ಮಾಡಿದೆ, 5 ಗಂಟೆಗೂ ಫೋನ್ ಮಾಡಿದೆ, ಫೋನೂ ಮಾಡಿದ್ದೆ, ನಿಮ್ಮ 20ನೇ ತಾರೀಕು ಕಾರ್ಯಕ್ರಮ ಐತಿ ಬರಬೇಕು ಅಂತೇಳಿ. ಯಾವೊಬ್ಬ ಜನಪಯೋಗಿ ಶಾಸಕರು ಜನರ ಮಧ್ಯದಲ್ಲಿ ಇರ್ತಾರೆ ಅವರಿಗೆ ಭಾಳಷ್ಟು ಗೌರವ ಇರ್ತದೆ. ನಾನು ಕರ್ನಾಟಕದ ಈ ಪಾರ್ಟಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಯಾರು ಜನರ ಮಧ್ಯದಲ್ಲಿರ್ತಾರ ಅವರು ಯಾವಾಗಲೂ ಖುಷಿಯಿಂದ ಇರ್ತಾರೆ. ಅಶೋಕ್ ರೈ ಅವರು ಖುಷಿಯಿಂದ ಇದ್ದಾರೆ, ನನಗೂ ಖುಷಿ ಪಡಿಸ್ತಾರೆ ಅನ್ನೋಂಥ ವಿನಂತಿಯನ್ನು ಅವರಿಗೆ ಮಾಡಿಕೊಳ್ತಾ, ಭಾಳಷ್ಟು ಸಂತೋಷದಿಂದ 400 ಕಿಲೋಮೀಟರ್ ಬಂದು ನಿಮ್ಮನ್ನು ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು, ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಅನ್ನೋಂಥ ಸಂತೋಷದ ವಿಷಯವನ್ನು ಹಂಚಿಕೊಳ್ತಾ, ಆದರೂ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ವೇದಿಕೆ ಮುಖಾಂತರ ತಾವು ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಕೈಲಾದ ಮಟ್ಟಿಗೆ ಅಂದರೆ ನನ್ನ ಅನುದಾನದ ಇತಿಮಿತಿಯನ್ನು ನೋಡಿಕೊಂಡು ಕೊಡುವಂಥ, ಅದಕ್ಕೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋಂಥ ಮಾತನ್ನು ಹೇಳಿ, ಸಮಯ ಆಗಿದೆ ಅನ್ನೋಂಥ ಚೀಟಿಗೆ ಗೌರವವನ್ನು ಕೊಟ್ಟು, ವೇದಿಕೆ ಮೇಲಿದ್ದಂಥ ಗೌರವಾನ್ವಿತ ಎಲ್ಲರಿಗೆ, ಶ್ರೀಗಳಿಗೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ಮಹಾಲಿಂಗರಾಯನ ಪಾದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ನನ್ನ ಮಾತಿಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ತಮಗೆಲ್ಲರೂ ಗೌರವಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾಲಮಿತಿಯ ಪರಿಧಿಯೊಳಗೆ ಕಲಾ ಕಾರ್ಯಕ್ರಮಗಳು ಪ್ರಸ್ತುತವಾಗಿರಬೇಕಾಗುವುದರಿಂದ ಕಲಾವಿದರಿಗೆ ಹೆಚ್ಚಿನ ಸಮಯವನ್ನು ನೀಡುವ ದೃಷ್ಟಿಯಿಂದ ತಮ್ಮ ಮಾತನ್ನು ವಿನಮ್ರಪೂರ್ವಕವಾಗಿ ಸ್ವೀಕರಿಸ್ತಾ ಶಾಸಕರು ಅನ್ಯ ಕಾರ್ಯಕ್ರಮ ನಿಮಿತ್ತ ತೆರಳುತ್ತಾ ಇದ್ದಾರೆ. ಸಂಸ್ಥೆಯ ವತಿಯಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಶ್ರೀಗಳು ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ವಿನಮ್ರಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಶುದ್ಧ ಜ್ಞಾನೈಕ ಮೂರ್ತಿಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮ ಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನುವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆ ನೃತ್ಯೋಪಾಸನ ಕಲಾ ಅಕಾಡೆಮಿ ಪುತ್ತೂರು ಇದರ ಸಹಯೋಗದಲ್ಲಿ ಮತ್ತು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಸಹಕಾರದಲ್ಲಿ ಇವತ್ತು ಕಲಾರ್ಣವ 2025 ಅನ್ನಂತಹ ಒಂದು ಭವ್ಯವಾದಂಥ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೀತಾ ಇದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 15 ವರ್ಷಗಳ ಹಿಂದೆ ಹುಟ್ಟಿಕೊಂಡು ಅದು ಏನು ಮಾಡುತ್ತದೆ, ಅದರ ಕಾರ್ಯ ವ್ಯಾಪ್ತಿಯನ್ನು ಹೇಗೆ ಅದು ಗಡಿ ಪ್ರದೇಶಗಳಲ್ಲಿ ಅದು ಬೆಳೆಸಿದೆ ಅನ್ನೋದ್ರ ಬಗ್ಗೆ ನಮ್ಮ ಆತ್ಮೀಯರು, ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಅದನ್ನು ಸವಿವರವಾಗಿ ಅವರ ಮಾತಿನಲ್ಲಿ ತಿಳಿಸಿದರು. ನಮಗೆ ಗಡಿನಾಡಿನ ಕನ್ನಡಿಗರಿಗೆ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದು ನಮಗೆ ಒಂದು ರೀತಿಯಲ್ಲಿ ಬಹಳಷ್ಟು ಹೆಮ್ಮೆಯ ಒಂದು ಸಂಸ್ಥೆ. ಅದು ಇವತ್ತು ದೇಶದ ಗಡಿಯನ್ನು ಸೈನ್ಯ ಕಾಯ್ತಾ ಇದ್ದರೆ, ಇವತ್ತು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಕನ್ನಡವನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಕಾಸರಗೋಡು ಪ್ರದೇಶದಲ್ಲಿ ಬಹಳಷ್ಟು ರೀತಿಯಿಂದ ಬೇರೆ ಬೇರೆ ರೀತಿಯಿಂದ ಕನ್ನಡ ಶಾಲೆಗಳಿಗೆ ಕಟ್ಟಡಗಳನ್ನಿರ್ಬೋದು ಅಥವಾ ಪೀಠೋಪಕರಣಗಳಿರ್ಬೋದು, ಮುಖ್ಯವಾಗಿ ಈ ರೀತಿಯ ಎಲ್ಲ ಅನುದಾನಗಳನ್ನು ನೀಡ್ತಾ ಕನ್ನಡವನ್ನು ಕಾಪಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ನಮ್ಮ ಎಡನೀರಿನಲ್ಲಿ ಪೂಜ್ಯ ಈಶ್ವರಾನಂದ ಭಾರತಿ ಶ್ರೀಪಾದಂಗಳವರು ಸ್ಥಾಪಿಸಿದಂಥ ಒಂದು ಕನ್ನಡ ಶಾಲೆ 65 ವರ್ಷಗಳಿಂದ ಇವತ್ತಿಗೂ ಅದು
ಮಕ್ಕಳಿಗೆ ಕನ್ನಡವನ್ನು ಕಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅಂತಹ ಶಾಲೆಗೆ ಕೂಡ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಬಹಳಷ್ಟು ನೆರವನ್ನು ಕೂಡ ಕರ್ನಾಟಕ ಸರ್ಕಾರ ನೀಡಿದ್ದನ್ನು ಇವತ್ತಿಗೆ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಅದರ ಒಂದು ಅಂಗವಾಗಿ ಇವತ್ತು ಹೇಗೆ ಕನ್ನಡವನ್ನು ಉಳಿಸುವಂತಹ ಕೆಲಸ ಮಾಡ್ತಾರೆ, ಹಾಗೆಯೇ ಏನು ನಮ್ಮ ಸಾಂಸ್ಕೃತಿಕವಾದಂಥ ಒಂದು ನೆಲೆಗಟ್ಟು ಏನಿದೆ ಅದನ್ನು ನಮ್ಮ ಕಲೆಗಳ ಮೂಲಕ ಅದನ್ನು ಪ್ರಚುರಪಡಿಸುವ ಮೂಲಕ ಇವತ್ತು ಗಡಿ ಪ್ರದೇಶದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮೂಲಕ ಕೂಡ ಅದು ಮಾಡ್ತಾ ಬರ್ತಾ ಇದೆ. ಆ ಕಾರ್ಯಕ್ರಮದ ಒಂದು ಅಂಗವಾಗಿ ಇವತ್ತು ಇಲ್ಲಿ ಪುತ್ತೂರಿನಲ್ಲಿ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಕಲಾರ್ಣವ 2025 ಅನ್ನೋಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಾಲ ಕಲಾವಿದರಾಗಿ ಬಹಳಷ್ಟು ಕಲಾ ವಲಯದಲ್ಲಿ ಹೆಸರು ಮಾಡಿದಂಥ ಮಾಸ್ಟರ್ ಶಮಂತಕ ಅವರ ಭರತನಾಟ್ಯ ಮತ್ತು ಕೇರಳದ ಕಲಾವಿದೆ ಕುಮಾರಿ ಗಂಗಾ ಶಶಿಧರನ್ ಅವರ ವಯಲಿನ್ ವಾದನ, ಹೀಗೆ ಒಂದು ರೀತಿಯಲ್ಲಿ ಕರ್ನಾಟಕ ಕೇರಳದ ಒಂದು ಸಂಗಮ ಅನ್ನೋ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸ್ತಾ ಇದೆ. ಕಲಾರ್ಣವ 2025 ಆ ಹೆಸರೇ ಹೇಳುವ ಹಾಗೆ, ಅರ್ಣವ ಅಂದರೆ ಸಮುದ್ರ. ಭಾರತೀಯ ಕಲೆಗಳೇ ಹಾಗೆ, ಅದು ಒಂದು ರೀತಿಯಲ್ಲಿ ಸಮುದ್ರ ಇದ್ದ ಹಾಗೆ, ಮುಗಿದಷ್ಟು ಅದು ಮುಗಿಯುವುದಿಲ್ಲ. ಅಂಥ ಒಂದು ವ್ಯಾಪ್ತಿ ನಮ್ಮ ಕಲೆಗಳಿಗೆ ಇರುವುದನ್ನು ನಾವು ಕಾಣ್ತಾ ಬಂದಿದ್ದೇವೆ. ಹಾಗಿರುವಾಗ ಕಲೆಗಳಿಗೆ ಒಂದು ರೀತಿಯಲ್ಲಿ ಕಣ್ಣುಗಳಿದ್ದಂತೆ ಇವತ್ತು ಭರತನಾಟ್ಯ ಮತ್ತು ಸಂಗೀತ ಇವತ್ತು ಆ ವಿಭಾಗದಲ್ಲಿ ಗುರುತಿಸಿಕೊಂಡಿದೆ. ಯಾವುದೇ ಕಲೆಯನ್ನು ನೀವು ನೋಡಿದರೂ ಕೂಡ ಅದರಲ್ಲಿ ನಾಟ್ಯ ಅಥವಾ ಸಂಗೀತ ಅದರಲ್ಲಿ ಅಳವಡಿಸುವುದನ್ನು ಅದು ಒಳಗೊಂಡಿರುವುದನ್ನು ನಾವು ಕಾಣ್ತೇವೆ. ಅಂತಹ ಕಾರ್ಯಕ್ರಮಗಳ ಮೂಲಕ ಇವತ್ತು ಈ ಕಲಾರ್ಣವ 2025 ಇಲ್ಲಿ ನಡೀತಾ ಇದೆ. ಇವತ್ತು ನಮ್ಮ ಯುವ ಜನಾಂಗ ಒಂದು ರೀತಿಯಲ್ಲಿ ನಮ್ಮ ಸಂಸ್ಕೃತಿಯಿಂದ ಇಂತಹ ಬೇರೆ ಬೇರೆ ರೀತಿಯ ಕಲಾ ಅಥವಾ ಇನ್ನಿತರ ನಮ್ಮ ದೇಶದ ಸಂಸ್ಕೃತಿಗಳಿಂದ ವಿಮುಖರಾಗ್ತಾ ಇರೋದನ್ನು ನಾವು ನೋಡ್ತೇವೆ. ಒಂದೆಡೆಯಲ್ಲಿ ಲಹರಿ ಪದಾರ್ಥಗಳ ಸೇವನೆ ಇರ್ಬೋದು ಅಥವಾ ಸೈಬರ್ ಕ್ರೈಮ್ಗಳಂತಹ ಬೇರೆ ಬೇರೆ ವಿಷಯಗಳಿಂದ ಯುವ ಜನತೆ ಅದರತ್ತ ಆಕರ್ಷಿತರಾಗೋದನ್ನು ನಾವು ನೋಡ್ತೇವೆ. ಹಾಗಿರುವಾಗ ಅಂಥ ಯುವ ಜನರನ್ನು ಮತ್ತೆ ಅದರಿಂದ ವಿಮುಖರನ್ನಾಗಿ ನಮ್ಮ ಸಂಸ್ಕೃತಿಯನ್ನು ಅವರ ಮನಸ್ಸಲ್ಲಿ ಮೂಡಿಸಬೇಕಿದ್ರೆ ಇಂತಹ ಕಲಾ ಕಾರ್ಯಕ್ರಮಗಳು, ಇಂತಹ ಕಲೆಯ ಆಸಕ್ತಿಗಳನ್ನು ಅಂತಹ ಯುವ ಜನರಲ್ಲಿ ಹುಟ್ಟಿಸುವಂಥದ್ದು ಇವತ್ತು ಅನಿವಾರ್ಯವಾಗಿದೆ. ಕಲೆಗಳಿರುವಲ್ಲಿ ಕಲಾಪಗಳಿರುವುದಿಲ್ಲ ಅನ್ನೋದು ನಮ್ಮ ನಂಬಿಕೆ. ಒಬ್ಬ ಕಲಾವಿದ ಅಥವಾ ಒಬ್ಬ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದವ ಅವನು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಯಾವತ್ತೂ ಅವನು ತನ್ನನ್ನು ತೊಡಗಿಸಿಕೊಂಡಿರ್ತಾನೆ. ಹಾಗಿರುವಾಗ ಅಂತಹ ಕೆಲಸವನ್ನು ಕೂಡ ಇವತ್ತು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಬಂದಿರುವುದು ನಮಗೆ ಸಂತೋಷದ ವಿಷಯ. ಇವತ್ತು ಪುತ್ತೂರಿನಲ್ಲಿ ಬಹಳಷ್ಟು ಹೆಸರು ಮಾಡಿದಂಥ ನೃತ್ಯೋಪಾಸನ ಕಲಾ ಅಕಾಡೆಮಿ, ಅದರ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಶಾಲಿನಿ ಆತ್ಮಭೂಷಣ್ ಮತ್ತು ಅವರ ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿರುವಂಥ ನಮ್ಮ ಆತ್ಮೀಯರಾದಂತಹ ಶ್ರೀ ಆತ್ಮಭೂಷಣ್ ಅವರ ಒಂದು ಮುತುವರ್ಜಿಯಲ್ಲಿ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇದರ ಎಲ್ಲ ರೀತಿಯ ಅನುದಾನದೊಂದಿಗೆ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದಕ್ಕಾಗಿ ಶ್ರಮಿಸಿದಂಥ ಮತ್ತು ಇದರಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಕಲಾವಿದ ಬಂಧುಗಳನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಕನ್ನಡದ ಮೇಲೆ ಅಭಿಮಾನದಿಂದ ಬಂದಂಥ ಎಲ್ಲ ಕಲಾಭಿಮಾನಿ ಬಂಧುಗಳನ್ನು ಈ ಸಂದರ್ಭದಲ್ಲಿ ಹೃದಯವಾಗಿ ಅಭಿನಂದಿಸ್ತಾ, ಗಡಿ ಪ್ರದೇಶದಲ್ಲಿ ಕನ್ನಡವನ್ನು ಬೆಳೆಸುವಲ್ಲಿ ಪ್ರಾಧಿಕಾರದಿಂದ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕೆಲಸಗಳು ಆಗಲಿ. ಈಗಾಗಲೇ ಅಧ್ಯಕ್ಷರು ಅವರ ಅಳನಲ್ಲಿ ಶಾಸಕರಲ್ಲಿ ತೋಡಿಕೊಂಡರು. ಕರ್ನಾಟಕ ಸರ್ಕಾರ ಇನ್ನಷ್ಟು ಹೆಚ್ಚಿನ ಅನುದಾನವನ್ನು ಸಂಸ್ಥೆಗೆ ನೀಡಿ ಗಡಿ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸುವಂತಹ ಕೆಲಸದಲ್ಲಿ ಮತ್ತಷ್ಟು ಹೆಚ್ಚಿನ ರೀತಿಯಿಂದ ಅವರು ಕೆಲಸ ಮಾಡುವಂತೆ ಅವರಿಗೆ ಬೆಂಬಲ ನೀಡಲಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಗಡಿ ಪ್ರದೇಶ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಸೋಮಣ್ಣ ಅವರಿಗೆ, ನಮ್ಮ ಬಹಳಷ್ಟು ಆತ್ಮೀಯರು ಬಹಳಷ್ಟು ವರ್ಷದಿಂದ ಈ ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನು ನೀಡುತ್ತಾ ಬಂದಿರುವಂಥ ಶ್ರೀ ಪ್ರಕಾಶ್ ಮತ್ತಹಳ್ಳಿ ಅವರಿಗೆ, ಇವತ್ತು ಇದಕ್ಕೆ ಎಲ್ಲ ರೀತಿಯಿಂದ ಸಹಯೋಗವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ತೊಡಗಿಸಿಕೊಂಡಂತಹ ಇಲ್ಲಿಯ ಮಲ್ಲಿಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀ ಈಶ್ವರ್ ಭಟ್ ಅವರಿಗೆ, ಇಲ್ಲಿಯ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಶ್ರೀ ಉಮೇಶ್ ನಾಯಕ್ ಅವರಿಗೆ,
ಇವತ್ತು ಜಿಲ್ಲಾಡಳಿತದ ವತಿಯಿಂದ ಇದಕ್ಕೆ ತಮ್ಮ ಸಹಕಾರವನ್ನು ನೀಡಿದಂಥ ಇಲ್ಲಿಯ ತಹಶೀಲ್ದಾರ್ ಶ್ರೀ ಕೂಡಲಗಿಯವರಿಗೆ, ಮುಖ್ಯವಾಗಿ ಇದನ್ನು ಮುತುವರ್ಜಿಯಿಂದ ಇಲ್ಲಿ ಹಮ್ಮಿಕೊಂಡು ಇದಕ್ಕೆ ತೊಡಗಿಕೊಂಡಂತಹ ಶ್ರೀಮತಿ ಶಾಲಿನಿ ಆತ್ಮಭೂಷಣ್ ಮತ್ತು ಆತ್ಮಭೂಷಣ್ ಅವರೊಂದಿಗೆ ಜೊತೆಯಾದಂತಹ ಎಲ್ಲ ಅವರ ಕಾರ್ಯಕರ್ತ ಬಂಧುಗಳಿಗೆ, ಬಂದಂತಹ ನಿಮಗೆ ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಸೀಮಾಧಿಪತಿಯ ಮಹಾಲಿಂಗೇಶ್ವರ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ತಮ್ಮ ಆಶೀರ್ವಚನದ ಮಾತುಗಳು ನಮಗೆ ಶ್ರೀರಕ್ಷೆ ಅಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ನಡೆಸುವಲ್ಲಿ ಹಲವಾರು ದಾನಿಗಳು ನಮ್ಮ ಜೊತೆಗೆ ಕೈ ಜೋಡಿಸಿದಂಥವರು. ಇದೀಗ ಅವರನ್ನು ಗೌರವಪೂರ್ವಕವಾಗಿ ಗುರುತಿಸುವಂಥ ಒಂದು ಕ್ಷಣ. ಈ ಕಾರ್ಯಕ್ರಮದಲ್ಲಿ ನಮಗೆ ಪ್ರಾಯೋಜಕರಾಗಿ ಸಹಕರಿಸಿದಂಥ ಬಿಂದು ಸಂಸ್ಥೆಯ ಮಾಲಕರಾಗಿರುವಂಥ ಶ್ರೀಯುತ ಸತ್ಯಶಂಕರ್ ಹಾಗೂ ಶ್ರೀಮತಿ ರಂಜಿತಾ ಅವರು ವೇದಿಕೆಗೆ ಬಂದು ನೃತ್ಯೋಪಾಸನ ಕಲಾ ಕೇಂದ್ರ ಇದರ ನೃತ್ಯ ವಿದುಷಿ ಶಾಲಿನಿ ಆತ್ಮಭೂಷಣ್ ಇವರಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಸ್ವಾಮೀಜಿಯವರು ಅವರಿಗೆ ಆಶೀರ್ವಚನವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಟೈಟಲನ್ನು ಪ್ರಾಯೋಜಕತ್ವವನ್ನು ನೀಡಿದಂಥವರು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಅಥಾರಿಟಿ ಮಂಗಳೂರು. ಅದೇ ರೀತಿ ಸಹ ಪ್ರಾಯೋಜಕತ್ವವನ್ನು ನೀಡಿದಂಥವರು MRPL ಸಂಸ್ಥೆ, SCDCC ಬ್ಯಾಂಕ್, GL ಆಚಾರ್ಯ ಸಂಸ್ಥೆ ಹಾಗೂ ಸತ್ವಂ ಸಂಸ್ಥೆ. ಅದೇ ರೀತಿ ಉಳಿದ ಪ್ರಾಯೋಜಕರಾಗಿ ವಿಶೇಷವಾಗಿ ಈ ಸಂಸ್ಥೆಯ ಜೊತೆಗೆ ಜೋಡಿಸಿಕೊಂಡವರು ಕ್ಯಾಂಪ್ಕೋ ಸಂಸ್ಥೆ, ದ್ವಾರಕಾ ಕನ್ಸ್ಟ್ರಕ್ಷನ್ಸ್ ಲಿಮಿಟೆಡ್ ಹಾಗೂ ಮುಳಿಯ ಸಂಸ್ಥೆ. ಇವರೆಲ್ಲರಿಗೂ ಸಂಸ್ಥೆ ಆಭಾರಿಯಾಗಿರ್ತದೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಗೆ ವಂದನಾರ್ಪಣೆ ಇದನ್ನು ನಡೆಸಿಕೊಡುವವರು ಶ್ರೀಯುತ ಆತ್ಮಭೂಷಣ್ ಅವರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ನಮ್ಮದೇ ನೃತ್ಯೋಪಾಸನ ಕಲಾ ಅಕಾಡೆಮಿ ಪುತ್ತೂರು ಇದರ ಸಹಯೋಗದಲ್ಲಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರ ಸಹಕಾರದಲ್ಲಿ ಈಗ ನಡೆಯುತ್ತಿರುವ ಗಡಿ ಸಂಸ್ಕೃತಿ ಉತ್ಸವದ ಅಂಗವಾಗಿ ನಡೆಯುವ ಕಲಾವರ್ಣ 2025 ಭಾವ ರಾಗ ತಾಳ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಮೊದಲನೇದಾಗಿ ಇದು ಅನಂತ ಧನ್ಯವಾದವನ್ನು ಹೇಳ್ತೇನೆ. ಅದಕ್ಕಿಂತ ಮೊದಲು ಕಾರ್ಯಕ್ರಮದಲ್ಲಿ ಆಶೀರ್ವಚನಕ್ಕೆ ಆಗಮಿಸಿದ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಸ್ವಾಮಿಗಳವರಿಗೆ ಚರಣಾರವಿಂದಕ್ಕೆ ಒಡಮಾಡುತ್ತಾ, ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪುತ್ತೂರಿನ ಮೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರಿಗೆ, ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು, ನಂತರ ನಮ್ಮ ಇದು ಗಡಿನಾಡ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಸೋಮಣ್ಣ ಬೇವಿನ ಮರದ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ, ಅವರಿಗೂ ಕೂಡ, ಅದೇ ರೀತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಈಶ್ವರ ಭಟ್ ಪಂಜಿಗುಡ್ಡೆ, ನಂತರ ತಹಶೀಲ್ದಾರಾದ SB ಕೂಡಲಗಿ ಅವರು, ನಂತರ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ಘಟಕದ ಅಧ್ಯಕ್ಷರಾದ ಉಮೇಶ್ ನಾಯ್ಕ ಅವರಿಗೆ. ಅದಲ್ಲದೆ ಕಾರ್ಯಕ್ರಮದ ಇನ್ನೊಂದು ಮಾತು ಹೇಳಲಿಕ್ಕಿದೆ. ಇಡೀ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಶಾಸಕರ ಬೆಂಬಲ ಅಲ್ಲದೆ ನಮ್ಮ ಬೆನ್ನೆಲುಬಾದ ನಿಂತವರು ಈಶ್ವರ ಭಟ್ ಪಂಜಿಗುಡ್ಡೆ ಅವರಿಗೂ ಪುನಃ ಪ್ರತ್ಯೇಕವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ನಂತರ ಈ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಅದು ಬೆಂಗಳೂರಿಂದ ಕೂಡ ಎಲ್ಲರೂ ಬಂದಿದ್ದಾರೆ, ಅವರಿಗೂ ಕೂಡ ಅನಂತ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೂಡ ಹಾಗೆ, ನಮ್ಮ ಇಲ್ಲಿ ತಹಶೀಲ್ದಾರರಿಂದ ಹಿಡಿದು ಮಂಗಳೂರಿನ DC ವರೆಗೂ ಕೂಡ ಎಲ್ಲರೂ ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ಪುತ್ತೂರಿನ ತಾಲೂಕು ಆಡಳಿತ, ನಂತರ ಪೊಲೀಸ್ ಇಲಾಖೆ, ನಂತರ ಆರೋಗ್ಯ ಇಲಾಖೆ, ಅಗ್ನಿಶಾಮಕ ದಳ, ಅದಲ್ಲದೆ ನಮ್ಮ ಮಾಧ್ಯಮ ಮಿತ್ರರು, ಹೀಗೆ ಎಲ್ಲರಿಗೆ, ಮತ್ತು ನಮ್ಮ ನೃತ್ಯೋಪಾಸನಾ ಸಂಸ್ಥೆಯ ಪೋಷಕರು, ವಿದ್ಯಾರ್ಥಿಗಳು, ಮತ್ತು ಇಲ್ಲಿಯ ಪ್ರೇಕ್ಷಕರಿಂದ, ಇಲ್ಲಿ ಪುತ್ತೂರಿನ ಜನತೆ, ಹಾಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತ ಧನ್ಯವಾದ ಹೇಳುತ್ತಾ, ನಾವು ಇನ್ನು ಮುಂದೆ ಮಾಸ್ಟರ್ ಶಮಂತಕ್ ಅವರ ಭರತನಾಟ್ಯಕ್ಕೆ ನಾವೀಗ ಕಣ್ಣಾಗಬೇಕು ಅಂತೇಳಿ ಕೇಳಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಮಗದೊಮ್ಮೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ
ಶ್ರೀಮತಿ ವಿದುಷಿ ಶಾಲಿನಿ ಆತ್ಮಭೂಷಣ್ ಅವರ ನೃತ್ಯ ಗುರುಗಳು ಹಾಗೂ ಬೇರೆ ಬೇರೆ ಕಲಾ ಕೇಂದ್ರದ ನೃತ್ಯ ನಿರ್ದೇಶಕರುಗಳು ಗುರುಗಳು ಹಾಗೂ ಪುತ್ತೂರಿನ ಎಲ್ಲ ಹಿರಿಯರು ಮತ್ತು ಕಲಾಭಿಮಾನಿಗಳು ನೀವೆಲ್ಲ ಬಂದಿದ್ದೀರಿ. ಮುಂದಿನ 2-3 ಗಂಟೆಗಳ ಅವಧಿಯಲ್ಲಿ ನಡೆಯುವಂಥ ಮಾಸ್ಟರ್ ಶಮಂತಕ್ ಅವರ ನೃತ್ಯ ಪ್ರದರ್ಶನ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.